ಮೊದಲಾಗಿ ನಿನ್ನ
ಮೊದಲಾಗಿ ಮಮ ನಿನ್ನಯ ಮಹಿಮೆಯನ್ನು ಗಳಗಳವಲ್ಲ ಮಮ ನಿನ್ನಯ ಮಹಿಮೆಯನ್ನು ಗಳಗಳವಲ್ಲ ಅಮಿತ ಬಲ ಸಂಪನ್ನ ಸಿದ್ಧಿ ಪುರುಷ ತಮನಾಶ ವಿಶ್ವಗುರು ಸುಮಹೃದಯ ಸುಖದಾತ ಅಮರೇಶ ವಿರುದ್ಧ ಮದಮದಿಗಾಶ ಮೊದಲಾಗಿ ಶರಣು ಶಾರದೆ ಶಾಂತರು ಶರಣು ಶಾರದೆ ಶಾಂತರೂಪಿಣಿ ಶರಣು ವಿದ್ಯಾ ದೇವತೆ ಪರಮ ಪಾವನ ಜಯ ಮುರೇಶ್ವರಿ ಶರಣು ಕುಂಕುಮ ಶೋಭಿತೆ ಶರಣು ಶರಣು ಶ್ರವಣ ಮಾರಣ ಶ್ರವಣ ಮಾರಣ ಕಾರಣಳೆ ಜಯ ಜಗರಿ ಸಾರಮದಿಯ ಜ್ಞಾನ ನಾಶಿನಿ ಪಾರಮತ ಪಯೋಧರಿ ಸಾರಮದಿಯ ಜ್ಞಾನ ನಾಶಿನಿ ಪಾರಮತ ಪಯೋಧರಿ ಶರಣು ಶರಣು ಜಯತು ಶ್ರೀ ಅಯ್ಯಪ್ಪ ಸ್ವಾಮಿ ಪರಾನು ಸತ್ಯವರ್ಧನ ಪತಿಯೇ ಪರಾಗೋ ಪರಮವ ಶೀತಾಂತ ಸಂಭೂತ ಸದಮಲ ಚರಿತ ಸೌಭರಿ ಮುನಿ ಆಲಿತ ಬಲ ಇಂದ್ರಸೇನ ಸನ್ನಿಧಿಯ ಪರಿಸರದಲ್ಲಿ ಸೌಂದರ್ಯ ರಮೇಶ್ ಅವರ ಸಹಸಂಸ್ಥೆಯಿಂದ ಭಾಳಷ್ಟು ಕಟ್ಟಡಗಳನ್ನು ನಿರ್ಮಿಸಿಕೊಂಡು ಸಮಾಜಮುಖಿ ಬೆಳವಣಿಗೆಗೆ ಪೂರಕವಾಗಿ ಸಮಾಜದಲ್ಲಿ ಉತ್ಕೃಷ್ಟವಾದಂಥ ಒಂದು ಕಾರ್ಯವನ್ನು
ಸಮಾಜಮುಖಿ ಬೆಳವಣಿಗೆಗೋಸ್ಕರ ಭಾಳಷ್ಟು ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಸೌಂದರ್ಯ ಅನ್ನುವಂಥ ಒಂದು ಹೆಸರೇ ಮನುಷ್ಯನಿಗೆ ಸೌಂದರ್ಯ ಕೊಡೋದು ಮಾತ್ರ ಅಲ್ಲದೆ ನಿಸರ್ಗದ ಸೌಂದರ್ಯ, ಪ್ರಕೃತಿದತ್ತವಾದಂಥ ಸೌಂದರ್ಯಗಳನ್ನೆಲ್ಲ ಸೌಂದರ್ಯ ಅನ್ನುವಂಥ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಪ್ರಕೃತಿ ಮತ್ತು ಮಾನವ ಸಂಬಂಧ ಪಂಚಭೂತಗಳಿಂದ ನಿರ್ಮಾಣವಾದ್ದು. ಅದರಲ್ಲಿ ಕೂಡ ಸೌಂದರ್ಯಕ್ಕೆ ಮಹತ್ತರವಾದಂಥ ಪ್ರಮೇಯಗಳು, ಸನ್ನಿವೇಶಗಳು, ಸಂದರ್ಭಗಳು, ಮನುಷ್ಯನ ಜೀವನದಲ್ಲಿ ಬದಲಾವಣೆ ಮತ್ತು ಸಾತ್ವಿಕದ ಮನೋಬಲಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಮನೋಭಾವಗಳನ್ನು ಸ್ವರೂಪಗೊಳಿಸತಕ್ಕಂಥ ಒಂದು ಶಕ್ತಿ ಸೌಂದರ್ಯಕ್ಕಿದೆ. ಅದೇ ರೀತಿ ಆ ಹೆಸರಿಗೆ ತಕ್ಕಂತೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಸೌಂದರ್ಯ ರಮೇಶ್ ಮತ್ತು ಅವರ ಕುಟುಂಬಸ್ಥರು, ಅವರ ಮಗ, ಅವರಲ್ಲಿ ವಿಶೇಷವಾಗಿ ಅವರ ವಿದ್ಯಾಸಂಸ್ಥೆಗಳಿದೆ ಬೆಂಗಳೂರು ಮಹಾನಗರದಲ್ಲಿ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಷ್ಟಪಟ್ಟು ದುಡಿದು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಕೂಡ ಒಂದು ಚಿಕ್ಕ ಉದ್ಯಮವನ್ನು ಪ್ರಾರಂಭ ಮಾಡಿ ಇವತ್ತು ಪ್ರತಿಷ್ಠಿತವಾದಂಥ ಸಂಸ್ಥೆಗಳನ್ನು ನಿರ್ಮಿಸಿಕೊಂಡು ಬಂದವರು. ಕಷ್ಟದ ದಿವಸದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದರ ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ಮಾಡಬೇಕು, ವಿದ್ಯಾಸಂಸ್ಥೆಯನ್ನು ಬೆಳೆಸಬೇಕು, ವಿದ್ಯಾಸಂಸ್ಥೆಗೆ ಪೂರಕವಾಗಿ ಆ ಕಾರ್ಯಗಳನ್ನೆಲ್ಲ ಮಾಡತಕ್ಕಂಥ ಮನೋಭಾವವನ್ನು ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬ ಪ್ರತಿಷ್ಠಿತ ಮನೆತನ ಇರಬಹುದು, ಜನಸಾಮಾನ್ಯರ ಮಕ್ಕಳಿರಬಹುದು, ಅವರಿಗೆ ಒಂದು ಒಳ್ಳೆ ರೀತಿಯ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು, ನೈತಿಕ ಬದ್ಧತೆ, ನೈತಿಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರು ವಿಶೇಷವಾಗಿ ವಿದ್ಯಾಮಾನ್ಯ ಸಂಸ್ಥೆಯನ್ನು ನಡೆಸಿಕೊಂಡು ಬಂದರು. ಉಡುಪಿಯ ಪೂಜ್ಯ ಮಠಾಧೀಶರಾದಂಥ ಪಲಿಮಾರು ಶ್ರೀಗಳ ಗುರುಗಳ ಅನುಗ್ರಹ ಪಡೆದುಕೊಂಡು ಒಂದು ವಿದ್ಯಾಮಾನ್ಯ ವಿದ್ಯಾಸಂಸ್ಥೆಯನ್ನು, ಅದೇ ರೀತಿ ನರ್ಸಿಂಗ್ ಸೆಂಟರನ್ನು, ಅದೇ ರೀತಿ ಕೆಲವೆಲ್ಲ ವಿದ್ಯಾಸಂಸ್ಥೆಯಲ್ಲಿ ಪೂರಕಬೇಕಾದಂಥ ಎಲ್ಲ ಡಿಪ್ಲೊಮೊಗಳನ್ನು ಕಲಿಯತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಕಾರ್ಯವೈಖರಿಯ ಜೊತೆಯಲ್ಲಿ ಕಟೀಲಿನ ದುರ್ಗಾ ಪರಮೇಶ್ವರಮ್ಮನ ಸನ್ನಿಧಿಯಲ್ಲಿ ಒಂದು ಕಾಲದಲ್ಲಿ ಯಾವುದೇ ಒಂದು ಸುಸಜ್ಜಿತವಾದಂಥ ರೂಮ್ ಇಲ್ಲದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅಲ್ಲಿಯ ಭಕ್ತಾದಿಗಳಿಗೆ ಅವಕಾಶ ವಂಚಿತರಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಅಲ್ಲಿ ಕೂಡ ಒಂದು ಉದ್ಯಮವನ್ನು ನಡೆಸಿ ಇವತ್ತು ಸೌಂದರ್ಯ ಪ್ಯಾಲೇಸಿನ ಜೊತೆಯಲ್ಲಿ ಸೌಂದರ್ಯದ ಹೆಸರಿನ ಜೊತೆಯಲ್ಲಿ ಸೌಂದರ್ಯ ಪ್ಯಾಲೇಸ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ವಿಶೇಷವಾಗಿ ಸೌಂದರ್ಯ ರಮೇಶ್ ಅವರು ಈಗ ಮಾತ್ರ ಅಲ್ಲ, ತನ್ನ ಕಷ್ಟದ ದಿವಸದಲ್ಲಿ ಕೂಡ ಎಷ್ಟೋ ಜನರಿಗೆ ಜನೋಪಕಾರ ಮತ್ತು ಜನೋಪಯೋಗಿ ಅವಕಾಶಗಳನ್ನು ಮತ್ತು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಭಾಳಷ್ಟು ಕೊಟ್ಟು ರೀತಿಯಲ್ಲಿ ನಡೆಸ್ಕೊಂಡು ಬಂದು ಇವತ್ತು ಬೆಂಗಳೂರಿನ ಮಹಾನಗರದಲ್ಲಿ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಮಾಜಮುಖಿ ಬೆಳವಣಿಗೆಗೆ ಬೇಕಾದಂಥ ಅವಕಾಶ, ಅನುಕೂಲ, ಅವರು ಹುಟ್ಟಿದ ಊರು ಕುಂಪಲದಲ್ಲಿ ಕೂಡ ಒಂದು ಸಂಸ್ಥೆ ಇರಬೇಕು ಅನ್ನುವಂಥ ಸಂಸ್ಥೆಯಲ್ಲಿ ಈ ಸೌಂದರ್ಯ ಸಭಾಭವನವನ್ನು ನಿರ್ಮಾಣ ಮಾಡಿ ಮೊನ್ನೆ ತಾನೇ ಲೋಕಾರ್ಪಣೆಯಾಗಿದೆ. ಅದರ ಕೆಳಗೆ ಕ್ಲಿನಿಕ್ ಮತ್ತು ಡಾಕ್ಟರ್ ಸೇವೆಗೋಸ್ಕರ, ರೋಗಿಗಳ ಸೇವೆಗೋಸ್ಕರ ಒಂದು ಸಂಸ್ಥೆಯನ್ನು ಕೂಡ ಚಿಕ್ಕ ನಿರ್ಮಾಣ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಅವರ ಮಗಳು ಕೂಡ ಚೈತ್ರ, ಅವಳು ವಿಶೇಷವಾಗಿ ಶ್ರೀ ತಜ್ಞಳಾಗಿ, ಅದೇ ರೀತಿ ಮಕ್ಕಳ ತಜ್ಞಳಾಗಿ ತನ್ನ ಕಾರ್ಯವನ್ನು ಬೆಳೆಸ್ತಾ ಇದ್ದಾರೆ. ಇಲ್ಲಿ ಕ್ಲಿನಿಕ್ಕಲ್ಲಿ ಕೂಡ ಅವಳ ಸೇವೆ ನಿರಂತರವಾಗಿ ನಡೀತಾ ಇದೆ. ಇಂಥ ಒಂದು ಉತ್ಕೃಷ್ಟವಾದಂಥ ಸೌಂದರ್ಯ ಈ ಒಂದು ಸಭಾಭವನದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ಪಟ್ಲ ಸತೀಶ್ ಶೆಟ್ಟಿ ಅವರ ಜ್ಞಾನಶಕ್ತಿಯ ಯಕ್ಷಗಾನ ಮಂಡಳಿಯಿಂದ ಇವತ್ತು ಯಕ್ಷಗಾನ ಕಲಾ ಸೇವೆ ಕೂಡ ನಡೀತಾ ಇದೆ. ಯಕ್ಷಗಾನ ಕಲಾಪ್ರಿಯ ವಿಶೇಷವಾಗಿ ದೇವಿಗೆ ಪ್ರಿಯವಾದಂಥ ಯಕ್ಷಗಾನವನ್ನು ಕೂಡ ವರ್ಷಂಪ್ರತಿ 2-3 ದೇವತಾ ಮೇಳದ ಯಕ್ಷಗಾನವನ್ನು ಸೌಂದರ್ಯ ರಮೇಶ್ರು ವರ್ಷಂಪ್ರತಿ ಸೇವೆ ರೂಪದಲ್ಲಿ ನಡೆಸ್ತಾ ಬಂದಾಗೆ ಅವರ ಕಾರ್ಯವೈಖರಿ ಕೂಡ ಆ ಸೇವೆ ಹೇಗೆ ವರ್ಷದಿಂದ ವರ್ಷ ನಡೀತಾ ಇದೆ, ಅವರ ಸಂಸಾರ ಕೂಡ ಅಷ್ಟೇ ರೀತಿಯಲ್ಲಿ ಬೆಳಗಿಕೊಂಡು ಬಂದಿದೆ. ವರದ ಹಸ್ತನಿಗೆ ಮಯೂರವರೂಢಗೆ ಗುರುವರಿಗೆ ಶ್ರೀಕಾರ್ತಿಕೇಯನಿಗೆ ನರರಾಜ ಚೋರಗರಿಗೆ ತಳಿಸಿ ನಿತ್ಯ ಧರಿಗೆ
ನಿನಗಿರು ಜನರೆಲ್ಲ ಶರವಣನ ಪಾವನ ಪಾವನಿಗೆ ಪುರವರನ ಪಾವನ ಪಾವನಿಗೆ ಪುರವರನ ದೇವ ವಿನಾಯಕ ಸೋದರನ ಎಲ್ಲ ಕಲಾವಿದರಿಗೂ ಮತ್ತು ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಕಲಾರಾಧನೆ ಇನ್ನಷ್ಟು ಬೆಳಗಲಿ, ಅದಕ್ಕೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಸತೀಶ್ ಶೆಟ್ಟರ ಕೀರ್ತಿ ನಿರಂತರವಾಗಿ ಬೆಳಗಿ ಬರಲಿ. ಅವರ ಎಲ್ಲ ಕಲಾವಿದರಿಗೂ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಅವರ ಕೀರ್ತಿ ಕೂಡ ಬೆಳಗಿ ಬರಲಿ, ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ದೇವ ವಿನಾಯಕ ಸೋದರನ ಜನ ಭಾವ ವಿಚಾರಿಸನಾತನ ಜನ ಭಾವ ವಿಚಾರಿಸನಾತನ ಕಾವ ಕಲಾಪತಿ ಚಿನ್ಮಯನ ಸಂಜೀವ ಶರಣಪತಿ ಶುಭಕರಣ ಸಂಜೀವ ಶರಣಪತಿ ಶುಭಕರಣ ಧೀಮ್ ತನ ದಿನ ತೈ ತುಮ್ ತನ ದಿನ ತೈ ಧೀಮ್ ತನ ಧೀಮ್ ತನ ಧೀಮ್ ತನ ದಿನ ತೈ ಧೀಮ್ ತನ ದಿನ ತನ ತುಮ್ ತುಮ್ ತನ ದಿನ ತನ ಧೀಮ್ ಧೀಮ್ ತನ ದಿನ ತನ ತುಮ್ ತುಮ್ ತನ ದಿನ ತೈ ಧೀಮ್ ತನ ದಿನ ತೈ ತುಮ್ ತನ ದಿನ ತೈ ತೈ ದಿನ ತೈ ತಾ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ದೇವಾ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಿ ಮಣಿಬೇವುಗಳೇ ನಮ್ಮ ನೋವಾ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ದೇವಾ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ತದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ
करुणालु कमल मुखे कालात्मनि करुणालु कमल मुखे नील पुरुष विशाल दयानिधे पालिसो षट्वदन देव सुशील सुगुण सदन देव सुशील सुगुण सदन धीम तना तना तै धूम तना तना तै धीम तना धीम तना तना तै तत्तगिड तगदिमि तगिड तगदिमि तगिड दिन्नतै दित्तगिड तगदिमि तगिड तगदिमि तगिड दिन्नतै धीम तना तना तै धूम तना तना तै तै तना तै ता दिना तै तै दिना ता दिना तै दिना ता दिना तै 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 वंदे देवर देव श्री गुरुगणाधिपतिभ्यां नमः।
ಗಣಪನ ಚರಣ ಸಾರಸ ಗಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರಿ ಜ್ವಾಜ್ವಾರುಣರೇ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳ ಧಿಗೆ ಮಣಿದು ಹೇಳುವೆನಿ ಕಥಾಮೃತವೇ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯತ್ಯಸ್ತ್ರಾಹಿನೋ ದೇವಿ ಮಹಾದೇವಿ ನಮೋಸ್ತುತೆ. ಅಮ್ಮ ಪರಾತ್ಪರ ಶಕ್ತಿ ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತ ಕತ್ತೆತ್ತಿ ಕಣ್ಣರಳಿಸಿ ಕಂಡರೂ ಕೂಡ ಕಾಣುತ್ತಾ ಇರುವುದು ತುಂಬಿರುವ ಜಲದ ಮೊತ್ತ, ಸುತ್ತಲಾವೃತವಾಗಿರುವ ಕತ್ತಲೆಯ ವೃತ್ತ. ಈತನ ಮಧ್ಯೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭಾವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿತು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲಾ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಮೃಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? Yeah.
ನಿನ್ನ ಪದಪದ್ಮಗಳಿಗೆ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಕಣ್ತೆರೆದಾಗ ಕತ್ತಲು, ಜಲದಿಯೇ ಆವರಿಸಿದೆ ಸುತ್ತಲು. ಇನ್ನೇನು ಮಾಡೋಣ ಎನ್ನುವ ಹಾಗೆ ಚಿಂತಿಸುವಾಗ ನನ್ನ ಕಣ್ಮುಂಭಾಗದಲ್ಲಿ ಗೋಚರಿಸಿದವರು ಇರುವರು. ಅಮ್ಮ, ನಾವು ಮೂವರು ಒಂದಾಗಿ ನಮ್ಮ ಹುಟ್ಟಿನ ಗುಟ್ಟನ್ನು ತಿಳಿದಕ್ಕೆ ಬೇಕಾಗಿ ಶೋಧಿಸಿದಾಗ ನಮ್ಮ ಕರ್ಣಗಳಿಗೆ ಕೇಳಿಸಿತು ಪ್ರಣವ ಮಂತ್ರ. ಅದನ್ನೇ ನಾವು ಉಚ್ಚರಿಸಿದಾಗ ನಮ್ಮ ಕಣ್ಮುಂಭಾಗದಲ್ಲಿ ಪ್ರತ್ಯಕ್ಷರಾದವಳು ನೀವಮ್ಮ. ಅಮ್ಮ, ನಿನ್ನನ್ನು ಕಂಡ ಅಕ್ಷರದಲ್ಲಿ ನಮ್ಮ ಭಯವೆಲ್ಲವೂ ದೂರವಾಯಿತು. ತಾಯಿ, ನಿನ್ನಲ್ಲಿ ಕೇಳಿಕೊಡುವುದೊಂದೇ, ಯಾತಕ್ಕಾಗಿ ನಮ್ಮ ಜನ್ಮವನ್ನಿತ್ತೆ, ನಾವು ಮಾಡಬೇಕಾದಂತಹ ಕಾರ್ಯವೇನಮ್ಮ, ನೀವೇ ತಿಳಿಸಬೇಕು ತಾಯಿ. ನೀನಲ್ಲದೆ ಅನ್ಯರಾರಿರುವ ತಾಯಿ ತಾಯಿ ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಂದರ್ಭದಲ್ಲಿ ಓಂ ಎನ್ನುವಂತಹ ನಿನಾದವನ್ನು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಾ ಇದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಕೊರೆಯಬೇಕಮ್ಮ. ಜಯ ಜಯ ಮಕ್ಕಳೇ ಇರುವುದು ಜಲನಿಧಿಯ ಮಧ್ಯದಲ್ಲಿ ಜನ್ಮ ರಹಸ್ಯವನ್ನು ತಿಳಿಯದೆ ಜನನಿ ಎಂದು ಸ್ತುತಿಗೆಯುತ್ತಿರುವ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿಯು ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಒಬ್ಬೊಬ್ಬರಿಗೊಂದೊಂದು ಶುಭನಾಮಕರಣವನ್ನು ನಿಲ್ಲಿಸುವುದಕ್ಕಿದ್ದೇನೆ. ರಕ್ತ ಛಾಯೆಂದೊಪ್ಪುವಂತಹ ಮಗನೇ ನೀನೇ ಬ್ರಹ್ಮ, ನೀಲಮೇಘ ಶ್ಯಾಮನಾದ ಕಂದ ನೀನೇ ವಿಷ್ಣು, ನೇತ್ರಧಾರಿಯಾಗಿಯೂ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ನಿಮ್ಮೂವರಿಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ಮಗನಿಯೇ ಬ್ರಹ್ಮ, ರಾಜಸ ಗುಣಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು.
ಮಗನೇ ವಿಷ್ಣು, ಜನನಿ ಸಾತ್ವಿಕ ಗುಣಭರಿತನಾದಂತಹ ನೀನು ಪಾಲನೆಯ ಉಜ್ಜುಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ನಿನ್ನ ಆಜ್ಞಾನುವರ್ತಿಯಾಗುತ್ತೇನಮ್ಮ. ಮಗನೀಶ, ತಾಮಸ ಗುಣಭರಿತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ನಿನ್ನಿಚ್ಛೆಯಂತೆ ಆಗಲಮ್ಮ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದ ನಿಮ್ಮನ್ನು ದುಷ್ಟಶಕ್ತಿಗಳಿಂದ ಕಷ್ಟ ಬಂದಿತ್ತು ಎಂಬ ಭಯವೇ ಚಿಂತಿಸುವಂತಹ ಪ್ರಮೇಯವಿಲ್ಲ ಮಕ್ಕಳೇ. ಭಕ್ತಿಯಿಂದ ನನ್ನನ್ನು ಸ್ತುತಿಗೈದರೆ ಸಾಕು, ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದೋ ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ಹೊರಗಿಡಿ ದಾನವರಿರುವ ರೀತಿ
ಮಂದಿಯ ಮಧ್ಯೆ ದೀರ್ಘದೇಹಿಯಾದಂತಹ ಓರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಕತ್ತಲೆಯಲ್ಲಿ ದೀರ್ಘ ದೇಹಿಯಾದ ನನ್ನ ಹುಟ್ಟು ಯಾರಿಂದ, ಯಾಕಾಯಿ ಒಂದು ತಿಳಿಯುತ್ತಾ ಇಲ್ಲ. ತಿಳಿಯಬೇಕು ಎನ್ನುವ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಅಧಿಕವಾಗುತ್ತಾ ಇದೆ. ಯಾರಲ್ಲಿ ಕೇಳಲಿ, ಹೇಗೆ ಕೇಳಲಿ? ನೋಡೋಣ, ಜಲದಿಯಲ್ಲಿ ಸ್ವಲ್ಪ ತಿರುಗಾಟ ಮಾಡ್ತೇನೆ. ಯಾರಾದ್ರೂ ಸಿಕ್ಕಿದ್ರೆ ಅವರಲ್ಲಿಯೇ ಪ್ರಶ್ನಿಸ್ತೇನೆ. ನೀನು ಯಾರು? ನೀನು ಯಾರು? ನೀನೆಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ನೀನು ಯಾಕೆ ಬಂದೆ? ನೀನು ಬಂದು ನನ್ನ ಮುಂದೆ ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳುತ್ತ. ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ಜಲದಲ್ಲಿ ನಾನು ಹುಟ್ಟಿಕೊಂಡವ. ನಾನು ಈಗಲೇ ಹುಟ್ಟಿರುವೆ. ಹಾಗಿದ್ರೆ ನಾವೀರುವರು ಈಗ ಹುಟ್ಟಿಕೊಂಡವರು ಎಂದಾದ ಮೇಲೆ ಇನ್ನು ಮುಂದೆ ನಾವೀರುವರು ಒಂದಾಗಿ ಮುಂದುವರಿಯೋಣ. ಸರಿ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ. ಪ್ರೀತಿ ವಾತ್ಸಲ್ಯ ನಿನ್ನಲ್ಲಿ ಹುಟ್ಟಿದ ಕಾರಣದಿಂದಾಗಿ ನಿನ್ನನ್ನು ತಮ್ಮ ಎಂದರೆ ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದಲಾಗಿ ನಿನ್ನನ್ನು ಅಣ್ಣ ಎನ್ನಲ. ಇಷ್ಟು ಸಾಕಾಗುವುದಿಲ್ಲ. ಜಲದಲ್ಲಿ ನಾವು ಹೀಗೆ ಮುಂದುವರಿಯುವಾಗ ಮೂರನೆಯವ ಓರ್ವ ಕಾಣಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಬೇಡ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನಾನು ಹಿರಿಯವ, ನನಗೆ ಮೊದಲು ಹೆಸರಾಗಬೇಕು. ಸೂಚಿಸು. ಅಣ್ಣ. ನಿನಗೆ ನಾನು ನಾಮ ಇಡ್ತೇನೆ. ನಾಮವನ್ನು ಸೂಚಿಸು. ನಾಮವನ್ನು ಇರಿಸುತ್ತೇನೆ. ಗುರುತಿಸು. ಆಗಲಿ. ಅಣ್ಣ. ನಿನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ಎಡ ಬಲ ಎಲ್ಲ ನೋಡಿದೆ. ನೋಡಿ ನಿನಗೆ ನಾನಿಡುವ ಹೆಸರೇನು ಬಲ್ಲಯ್ಯ? ನೀನು ಮಧು. ಮಧು. ನಿನ್ನನ್ನು ಕೈಟಬ ಎನ್ನುವ ಹಾಗೆ ಕರೆಯುತ್ತೇನೆ. ಅಣ್ಣ. ತಮ್ಮ, ನೀನಿಟ್ಟ ಹೆಸರುಂಟಲ್ಲ, ಅದು ಒಳ್ಳೆದುಂಟು. ಮತ್ತೇನು? ಓ, ಈ ಭಾಗದಲ್ಲಿ ಚೂರು ಚೂರು ಏನೋ ಬೇಕು ಬೇಕು ಅನ್ನಿಸುತ್ತಾ ಇದೆ. ಅದು ಏನಣ್ಣ? ಹಸಿವೆ. ಅಣ್ಣ, ಏನು? ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ ಕಾಣುತ್ತಾ ಇದೆ ಜಲದಿ. ಜಲದಿಯನ್ನು ಬರೆಯೋಣ, ಜಲದಿಯನ್ನು ಕದರೋಣ. ಏನಾದ್ರೂ ಸಿಕ್ಕಿದ್ರೆ ಅವುಗಳನ್ನು ಮೆಲ್ಲೋಣ.
ಎಲ್ಲಿ? ಓರ್ವ ಬರೇ ಚಿಕ್ಕವ ಕಮಲದ ಮೇಲೆ ಕುಳಿತಿದ್ದಾನೆ. ಓಹೋ, ನೋಡಬೇಡ. ಒರೆಸು. ನಮ್ಮನ್ನು ಮಾಡಿ ಗಡಗಡನೆ ನಡುಗುತ್ತಾ ಇದೆ. ಗುಂಡಿಗೆ ಶಬ್ದ ಆ, ಢಪ ಢಪ ಕೇಳಿಸುತ್ತಾ ಇದೆ. ಕಣ್ಣನ್ನು ಪಿಳಿ 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 ಮಾಡ್ತದೆ. ಹೆದರಿದೆ. ಇದು ಹೆದರಿ ಭಯಗೊಂಡು ಜಲದಲ್ಲಿ ಅಡಗುವ ಮೊದಲು ಹಿಡಿದು ತಿನ್ನೋಣ.
ಉಳಿದು ಕಿರುನಗೆ ಬೀರುತ್ತ ನನ್ನ ವದನದಲ್ಲಿ ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ನೀರ ಮೇಲೆ ಕುಳಿತುಕೊಂಡಿರುವೆ, ನಿನ್ನಷ್ಟಕ್ಕೆ ನೀನು ನಗುತ್ತಿರುವೆ. ಯಾರು ಎನ್ನುವ ಹಾಗೆ ಹೇಳು. ಆಯಿತಾ? ಮತ್ತೆ ನಾವು ಬೋರನನ್ನು ಕಂಡೆವು. ಹೌದೇ? ಅವ ನಮ್ಮನ್ನು ಕಂಡ, ಓಡುವುದಕ್ಕೆ ಆರಂಭಿಸಿದ. ಅಂದ್ರೆ ಭಯಗೊಂಡ. ಈತನಾದನೆ ಭಯಗೊಂಡ ಅವನನ್ನು ಬಿಡ್ಲಿಲ್ಲ. ಏನು ಮಾಡಿದಿರಿ? ಬಿಡುವುದಕ್ಕಾಗಿ ನಾವು ಅವನನ್ನು ಅಟ್ಟಿಸಿಕೊಂಡು ಹೋದೆವು. ಓಡಿದೆ 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 ಓಡಿದೆ, ಅವ ಪುಸ್ತಕ ಅಂತ ಜಾರಿ ಬಿದ್ದ. ಅವ ಜಾರಿದ. ಎಲ್ಲಿ ಹೋದ ಅಂತಲೇ ಗೊತ್ತಾಗ್ಲಿಲ್ಲ. ಹಾಗೆ ಅವನನ್ನು ಹುಡುಕುತ್ತಾ ಬಂದಾಗ ನಮ್ಮ ಕಣ್ಣ ಮುಂಭಾಗಕ್ಕೆ ನೀನೊಬ್ಬ. ನಿನ್ನನ್ನು ಕಂಡಾಗ ಅವನ ಹಾಗಲ್ಲ, ನಿರ್ಭಯ ಹಾಗಲ್ಲ, ಅವ ಪೋರ, ನೀ ಪಂಡ. ಪಂಡನ ಹಾಗೆ ಕಾಣ್ತಾ ಇದ್ದಿ. ಹಾಗಾಗಿ ನಿನ್ನಲ್ಲಿ ಪ್ರಶ್ನೆ ಏನು? ಪೋರನಾದ ಅವನನ್ನು ತೋರಿಸು. ಕೇಳುವ ನೀವ್ಯಾರು ಅಂತ? ವೀರ ಮಧು ಕೈಟವ. ನಾವೇ ಮಧು ಕೈ ನೀವು ಹೋರಿತೋ
ಗಂಭೀರ ಮಧು ಕೈಟಭ ಹುರಿತೋಷವಂತೆ ದಿಟವು ನಿಮ್ಮ ನಡೆ ನುಡಿ ಆಯಾ ಆಕೃತಿ ಒಂದನ್ನೊಂದು ಈಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ಹಾಗೆಂದು ನಿಮ್ಮನ್ನು ಒಬ್ಬ ವಂಚಿಸಿದನೇ, ವಂಚಿಸಿದ ಪ್ರಬುದ್ಧನೇ ಇರಬೇಕು. ಯಾವುದರಲ್ಲಿ? ಓಟದಲ್ಲಿ. ವಂಚಿಸುವುದರಲ್ಲಿ ಪ್ರಬುದ್ಧ. ಬಲ ಎರಡರಲ್ಲೂ ಬಿಗಿಯೇ ಅವ. ಆದರೆ ಅವನನ್ನು ಹುಡುಕುತ್ತಾ ನೀವು ಇಲ್ಲಿವರೆಗೆ ಬಂದಿರಿ. ನನ್ನನ್ನು ಕಂಡು ತೋರು 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 ಅಂತ ಹೇಳ್ತಾ ಇದ್ದೀರಿ. ಎಂತು ತೋರ್ಪೆ ನಾನು ಆತನ? ಎಂತಾದರೂ ತೋರಿಸಬಹುದಿತ್ತೆ. ಏನು? ಅವನ ವಿಷಯವೇ ನನಗೆ ಗೊತ್ತಿಲ್ಲಲ್ಲ. ಅವನ ಬಗ್ಗೆ ನಿನಗೆ ತಿಳಿದಿಲ್ಲ? ನಾ ಅರಿಯೇ. ಆಕ್ಷೇಪ ಇಲ್ಲ. ಇನ್ನೊಬ್ಬರ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದಾದ್ರೆ ಅದು ದೊಡ್ಡ ವಿಚಾರವೇನೂ ಅಲ್ಲ. ಪ್ರತಿಯೊರ್ವರು ಅವರವರನ್ನು ಅವರವರು ತಿಳಿದುಕೋಬೇಕು. ತನ್ನ ತಾನರಿಯದವ ಪರರನರಿವ ಮಾತಿಗೆ ಅದು ನಿನಗೆ ಉಂಟಾ ಅಂತ ಸಸ್ವರೂಪ ಜ್ಞಾನ ಮತ್ತೆ ಇದ್ರೆ ಹೇಳು. ನನ್ನನ್ನು ನೀವು ತಿಳಿಯಲಿಲ್ಲವೇ? ನಿನಗೆ ಗೊತ್ತುಂಟಾ? ನಿನಗೆ ಗೊತ್ತುಂಟಾ ಅಂತ? ಏನನೆಂಬೆ ಎನ್ನ ಸೌಂದರ್ಯ? ಹೇಳು. ಯಾರು ಸೌಂದರ್ಯ? ಯಾರು? ಎನ್ನ ಈ ಜಲದಿಯ ಸೌಂದರ್ಯ. ಹಾಗೆ ಅದನ್ನು ಯಕ್ಷಿಸುತ್ತಾ ಇಲ್ಲಿದ್ದೆ. ಈಗ ಇಲ್ಲಿ ನಾನು ಒಬ್ಬ ಯಜಮಾನನೇ, ಅಖಂಡವಾದ ಅಬ್ದಿಯ ಅಧಿಕಾರಿ. ನಾನೇ ಶ್ರೀಮನ್ನಾರಾಯಣ. ಜಲದಿಗೆ ಒಡೆಯ ಎನ್ನುವ ಹಾಗೆ ಕಳಹ ಬೇಡುವ. ಯಾಕೆ? ನಾನೇ ಯಜಮಾನ. ನೀನು ಜಲದಿಗೆ ಒಡೆಯ ಹೌದು ಎಂದಾದ್ರೆ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕದ್ದು. ಬರಲಿ ಪ್ರಶ್ನೆ. ಅವನಿಗೆ 5 ತಲೆ, ನಿನಗೆ 1 ತಲೆ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಅವನನ್ನು ತೋರಿಸಲೇಬೇಕು. ತೋರದಿದ್ದರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನನ್ನು ಅಡ್ಡಕ್ಕೆ ನುಂಗಿ ನೀರು ಕುಡಿದೆವು. 5 ತಲೆಯವ, ಬಿಳಿ ವರ್ಣ. ಅವ ಬಂದಿದ್ದ, ನಿಮ್ಮ ಹಾಗೆ ಬರ್ಲಿಲ್ಲ. ದೀನನಾಗಿ ಬಂದ, ರಕ್ಷಾಮಾಂ ಎಂದ. ಇತ್ತೆ ರಕ್ಷೆ. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ಕಕ್ಷೆಯಿಂದ ಹೊರಗಾಕು. ನಿಮಗೂ ಎಚ್ಚರಿಕೆ. ಬದುಕು ಬೇಕು ಎನ್ನುವ ಮನಸ್ಸು ಉಂಟು ಅಂತಾದರೆ ಮಣಿಯಿರಿ ಪಾದಕ್ಕೆ, ಹೇಳಿರಿ ಹರಿಪದ. ಒಲಿದು ಪಾಲಿಪೆ, ಮತ್ತೆ ನುಂಗುತ್ತೇವೆ ನುಂಗುತ್ತೇವೆ ನುಂಗುತ್ತೇವೆ. ಅಡ್ಡಕ್ಕೆ ಹೀಗೆ ನುಂಗುತ್ತೇವೆ. ನೀವು ಅಡ್ಡಕ್ಕಲ್ಲ, ಉದ್ದಕ್ಕೆ ನುಂಗಿ. ಯಾವ ಕಾರಣಕ್ಕೂ ಉದ್ದಕ್ಕೆ ನುಂಗುವುದಿಲ್ಲ. ನಾವು ಅಡ್ಡಕ್ಕೆ ನೀವು ಇಡೀ ನುಂಗಿ. ನುಂಗುವುದೇ ಇಲ್ಲ. ನಿನ್ನನ್ನು ಅಡ್ಡಕ್ಕೆ ಹೀಗೆ ಮಲಗಿಸಿ ಹೀಗೆ ನುಂಗಿ ಬಿಡುದು. ನೀವು ಅಡ್ಡಕ್ಕೆ ನುಂಗಿದರೂ ಇಳಿವ ತುತ್ತಲ್ಲ ಗಡ್ಡಲಲ್ಲಿ. ಹೇಗೆ ಇಳಿಸಬೇಕು ಅಂತ ನಮಗೆ ಗೊತ್ತುಂಟು. ಮಧ್ಯದಲ್ಲೇ ಸಿಕ್ಕಿಯೇನು ಅಣ್ಣ? ಮಧ್ಯ ಮಧ್ಯ ಅದಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಉಂಟು. ನೀರು ಹಾಕಿ ಇಳಿಸ್ತೇವೆ.
ನೀವು ಯಾವ ಮಧ್ಯ ಹೇಳಿದ್ದು? ನೀನು ಯಾವ ಮಧ್ಯ ಹೇಳಿದ್ದು? ಕೊರಳ ಮಧ್ಯ. ನಾವು ಅದನ್ನೇ ಹೇಳಿದ್ದು, ಬೇರೆ ಯಾವ ಮಧ್ಯ? ಜಲ ಮಧ್ಯ, ಉದರ ಮಧ್ಯ, ಭ್ರೂ ಮಧ್ಯ, ಗಗನ ಮಧ್ಯ. ಓ, ಇವನಿಗೆ ಮಧ್ಯದಲ್ಲಿ ಅಷ್ಟೇ ಗೊತ್ತಿರುವುದು. ನೀನ್ ನನ್ನ ಹತ್ರ ಕೇಳು ಮಧ್ಯ ಎಷ್ಟುಂಟು ಅಂತ. ಇನ್ನೂ ಉಂಟೆ. ಎಲ್ಲದಕ್ಕೂ ಆದಿ ಅಂತ್ಯ ಇರುವ ರೀತಿಯಲ್ಲಿ ಮಧ್ಯ ಎನ್ನುವುದು ಬೇಕೇ ಬೇಕು. ಆದಿ ಮಧ್ಯಾಂತ್ಯರಹಿತನಾಗಿರುವಂತಹ ನಾನು ಕೊರಳ ಮಧ್ಯದಿಂದ ಉದರ ಮಧ್ಯಕ್ಕೆ ಎಳೆದೆ ಅಂತ ಆದ್ರೆ ನಿಮ್ಮಿರುವರನ್ನು ಜಲ ಸಮಾಧಿ ಮಾಡಿ ಅಲ್ಲ, ನೀ ಉದರ ಮಧ್ಯ ಪ್ರವೇಶ ಮಾಡಿದಾಗ ನಿನ್ನನ್ನು ಕರಗಿಸಿ ಜೀರ್ಣಿಸಿ ನಿನ್ನನ್ನು ಹೊರಗೆ ಹಾಕೇನು. ಜೀರ್ಣೋದ್ಧಾರ ನಿಮ್ಮದ್ದ ನನ್ನದ್ದ? ಅದು ಕೈಟಬಲಿಗೆ ಜೀರ್ಣೋದ್ಧಾರ ಇಲ್ಲ, ಇದ್ರೆ ನಿನಗೆ ಮಾತ್ರ ಸಾಧ್ಯವೇ? ನೋಡೋಣ. ದಾರಿ ತೋರಿಸುವುದು? ಇಲ್ಲ, ನಮಗೆ ದಾರಿ ಗೊತ್ತುಂಟು. ಹೇಳು, ಯಾರಿಗೆ ದಾರಿ ಗೊತ್ತು? ನಮಗೆ ದಾರಿ ತೋರಿಸು. ನಮ್ಮಲ್ಲಿಗೆ ಬಂದು ನಮಗೆ ದಾರಿ ತೋರಿಸ್ತಾರೆ. ಅದು ಏನಾದ್ರು ಅಂತ ಗೊತ್ತುಂಟ? ಒಂದು ಬದಿಯಿಂದ ಒತ್ತಡ ಬೀಳುವಾಗ ಇನ್ನೊಂದು ಬದಿಯಿಂದ ಒತ್ತಡ ಹೊರ ಹೋಗ್ತದೆ. ಏನೇ ಆಗ್ಲಿ, ಇನ್ನೇನು ಮಾಡುವ? ಇವನನ್ನು ತಿಂದು ಮುಗಿಸ್ತೇನೆ. ಏ ತಮ್ಮ, ಅವಸರ ಮಾಡಬೇಡ, ಈಗಲೇ ತಿನ್ನುವುದಲ್ಲ. ಅವನು ಮಾತು ಹೇಳಿದ್ದಾನೆ, ನಾನು ಗಂಟಲಿಗೆ ಸಿಲುಕಿಕೊಂಡೇನೆ. ವಿಷಯ ಸತ್ಯ. ವಿಪರೀತ ಆಯಾಸ, ಹಸಿವೆಯಾಗಿರುವಾಗ ಏನನ್ನು ನಾವು ತಿನ್ನಕೂಡದು. ತಿಂದೆವು ಎಂದಾದ್ರೆ ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ. ನಮ್ಮ ಆಯಾಸ ಕಡಿಮೆ ಆಗಬೇಕು ಎಂದಾದ್ರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. ಅಲ್ಲಿಯವರೆಗೆ ಏನು ಮಾಡೋಣ? ವಿಶ್ರಾಂತಿಗಾಗಿ ಜಲದಲ್ಲಿ 3 ದಿನ ಅಂಗಾತ ಬಿದ್ದುಕೊಳ್ಳೋಣ. ಸರಿ ಸರಿ. ಸರಿ ಸರಿ. ನಳಿ ನಳಿ ಮನುಸ್ಮರಿಸೆ ಭಗತಿಯೊಳಾದಿ ಮಾಯೇನು ಮನಗುಳರಿದನು ಹೊರಗುಳ ಸವೆಳ ಹಲುಳಿಸುವಿ ಕಪ ಕಪ ಕಗಿಯುವುದೆನೊತ್ತ ಮಧುಕೀಟ ಭರ ಪೊಜಡುತ್ತಲಿಯುತ್ತೋದ ಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯ ಅಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದೆ. ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ, ನೋಡೋಣ. ಮೆಚ್ಚಿದೆ ಪೌರುಷಕ್ಕೆ ಫಲ ಹೆಚ್ಚಿನ ನೋಡ ಸಾಹಸಕ್ಕೆ ಹೆಚ್ಚಿನ ನೋಡ ಸಾಹಸಕ್ಕೆ ಆಶ್ಚರ್ಯವಾಗಿ ನಾನು
ವಿಕ್ರಮಕ್ಕೆ 5,000 ವರ್ಷ ಪರ್ಯಂತ ಹೋರಾಟವನ್ನು ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡು, ಇನ್ನೊಮ್ಮೆ ಯುದ್ಧ ಮಾಡು. ತಲೆ ಉಂಟು, 2 ತಲೆ ಉಂಟು. ಈ 2 ತಲೆಯೂ ಬೇಕು. ಅದು ಕೊಡುವುದಕ್ಕಿರುವ ತಲೆ ಅಲ್ಲ, ಇದು ಸ್ಮರಣೀಯ ತಲೆಯಾಗಬೇಕು. ಜೀವಮಾನದಲ್ಲಿ ನೆನಪು ಮಾಡಿಕೊಳ್ಳಬಹುದೇ? ಆದ್ರೆ ಕೇವಲ ನೆನಪು ಮಾಡಿದ್ರೆ ಸಾಕಾಗುತ್ತದ? ನೆನಪಿನ ಕಾಣಿಕೆ ಏನಾದ್ರೂ ಕೊಡುವುದು ಬೇಡುವ? ಯಾರಿಗೆ? ನಿಮಗೆ. ಯಾಕೆ? ಗೆದ್ದವರು ನೀವು, ಸೋತವ ನಾನು. ಜೀವಮಾನ ಇಡೀ ನಿನಗೆ ನೆನಪಿನ ಕಾಣಿಕೆ ಕೊಡ್ಲಿಕ್ಕೆ ಸಾಧ್ಯವ? ಅಲ್ಲ, ಒಂದು ಒಮ್ಮೆಲೆ ಕೊಟ್ಟದ್ದು ಜೀವಮಾನ ಇಡೀ ಉಳಿಯುವ ಹಾಗೆ. ಇಲ್ಲ, ನಮಗೆ ಒಮ್ಮೆ ಕೊಟ್ಟರೆ ಅದು ಒಮ್ಮೆಗೆ, ನಾಳೆಗೆ ನೆನಪಿರುವುದಿಲ್ಲ. ನಾ ಕೊಟ್ಟರೆ ಹಾಗಲ್ಲ, ಕೊನೆವರೆಗೂ ಉಳಿಯಬೇಕು. ಅಂಥದ್ದನ್ನೇ ಕೊಡ್ತೇನೆ. ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು. ಸೋತ ನನ್ನಲ್ಲಿ, ಗೆದ್ದ ನೀವು ಕೇಳಿಕೊಳ್ಳಿ. ಹಲ್ಲು ಕಚ್ಚಿದ್ರೆ ಉಂಟಲ್ಲು, ನಾನೇ ತಕ್ಕನೆ ಇವೆ. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಎಲ್ಲಿಯಾದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ನಮ್ಮದೊಂದು ಹೊಸ ಕ್ರಮ. ಆ ಕ್ರಮ ನಡೆಯುವುದಿಲ್ಲ. ಹೊಸ ಕ್ರಮ ಎಲ್ಲ ಬೇಡ, ನಮ್ಗೆ ಪರಂಪರೆ ಪ್ರಧಾನ. ಆದೀತು. ಗೆದ್ದವರು ಸೋತವರಿಗೆ ಕೊಡಬೇಕು, ಉಳ್ಳವರು ಇಲ್ಲದವರಿಗೆ ಕೊಡಬೇಕು, ಮೇಲೆ ಇದ್ದವರು ಕೆಳಗಿದ್ದವರಿಗೆ ಕೊಡಬೇಕು. ಇಲ್ಲಿ ಉಳ್ಳವರು ಯಾರು? ಸಾಮರ್ಥ್ಯ ಉಳ್ಳವರು ನಾವು, ಸಾಮರ್ಥ್ಯ ಇಲ್ಲದವ ನೀನು. ನಿನಗೆ ನಾವು ಕೊಡಬೇಕಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ನೀನು ಕೇಳು, ನಾವು ಕೊಡ್ತೇವೆ. ಬಲ್ಲವರು ಯಾರು? ನೀವು. ತಿಳಿದವರು. ಹಾಗೆ ಅಂತೂ ಕೊಡ್ತೇವೆ ಅಂತ ಮಾತಿತ್ತಿದ್ದೀರಿ. ನನಗೆ ವಿಶ್ವಾಸ ಬರಬೇಕಲ್ಲ. ಬರ್ಬೇಕಿದ್ರೆ ಕೈ ತಟ್ಟಿ ಮಾತು ಕೊಡಬೇಕು. ಏನು ಅಂತ ಕೇಳಿದ್ದನ್ನು ಕೊಡ್ತೇವೆ ಎಂಬ. ನೀನು ಏನನ್ನು ಕೇಳ್ತೀಯೋ ನಾವಿರುವರು ಕೊಡ್ತೇವೆ. ಸಿಕ್ಕಿದ್ದೀರಿ ಸಿಕ್ಕಿದಿರೆನ್ನಯ ಕೈಗೆ. ಸೊಕ್ಕಿನಿಂದಲೇ ವಾಗ್ದಾನವಿತ್ತಿದ್ದೀರಿ. ಪ್ರಮತ್ತತೆಯ ಉನ್ನತ ಸ್ಥಿತಿಯೇ ನಮ್ಮ ಅಂಧತ್ವಕ್ಕೆ ಕಾರಣ. ನಿಮಗೆ ನೀವ್ಯ ಹಾಗಾಯ್ತಾ? ಮತ್ತೆಂತದ್ದು? ನಿನಗೀಗ ಅಂಧತ್ವ ಬಂತ? ನನಗಲ್ಲ, ಮತ್ತೆ ನಿಮಗೆ. ಯಾಕೆ? ಮತತ್ವದಲ್ಲಿ ಅಂಧತ್ವ, ಆದ್ದರಿಂದ ಮೂಲತ್ವ ಗೊತ್ತೇ ಆಗಲಿಲ್ಲ. ಈಗ ನೀವು ಹೇಳಿದಂತೆ ನಡೆಯುವವರು ಸತ್ಯ ಅಂತಾದ್ರೆ, ನುಡಿದಂತೆ ಕೊನೆವರೆಗೆ ನಡೆಯುವ ಭಟರು ದಿಟ್ಟ ಅಂತಾದ್ರೆ ತಟ್ಟನೆ ನೀಡಿರಿ ನಿಮ್ಮ ಪ್ರಾಣ.
ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ನಾನು ಯಾಕೆ ಅಳುವುದು ಬಲ್ಲಯ್ಯ? ನನ್ನ ಪ್ರಾಣ ಹೋದ್ರೆ ಹೋಗ್ಲಿ, ನನ್ನೊಂದಿಗೆ ನನ್ನ ಪ್ರೀತಿಯ ತಮ್ಮ ನೀನು ಸಾಯ್ಬೇಕಾಗಿ ಬರ್ತದಲ್ಲ ಅಂತ ನನಗೆ ಬೇಸರ. ಅಣ್ಣ, ನನ್ನ ಬಗ್ಗೆ ನೀ ಚಿಂತೆಯನ್ನು ಮಾಡಬೇಡ. ನನ್ನ ಪ್ರಾಣ ಹೋದ್ರೆ ಅಷ್ಟೇ ಹೋಯ್ತು. ನನ್ನ ಪ್ರೀತಿಯ ಅಣ್ಣ ನೀನು ಬದುಕಬೇಕು, ನೀವು ಉಳಿಬೇಕು. ನೀನು ನನಗಿಂತ ಚಿಕ್ಕವ, ಅಧಿಕ ಸಮಯ ಪ್ರಪಂಚದಲ್ಲಿ ಬದುಕಬೇಕು. ಆದ ಕಾರಣ ನಾನು ಸಾಯ್ತೇನೆ, ನೀನು ಬದುಕಿ ಬಿಡಿ. ನೀನಿಲ್ಲದ ಬದುಕು ನನಗೆ ಬದುಕಲ್ಲ. ಹಾಗಾಗಿ ನೀನೇ ಬದುಕು, ನನಗೆ ಬದುಕು ಬೇಡ. ನಾನು ಸಾಯ್ತೇನೆ. ನಿನಗೆ ಅರ್ಥ ಆಗುದಿಲ್ಲ, ನನಗೆ ಬದುಕು ಬೇಡ ಅಂತ ಹೇಳಿದ್ರೆ ಹಾಗಿದ್ರೆ ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ನಾನೇ ಸಾಯು. ಹೇಗ? ನಾನೇ ಸಾಯು. ಆಯ್ತು, ಹಾಗಿದ್ರೆ ಬೇಗ ಸತ್ತು ಬೇಗ ಸಾಯಿ ಮಾರಾಯ. ಅಣ್ಣ, ನನ್ನ ಪ್ರೀತಿ ಅಣ್ಣನಾದ ನಿನ್ನ ಬಾಯಿಂದ ನಾನು ಸಾಯಬೇಕೆನ್ನುವ ಮಾತೆ ನಿನ್ನ ಬಾಯಿಂದ ಇಂತಹ ಮಾತುಗಳು ಬರ್ತದೆ ಎನ್ನುವ ಕಲ್ಪನೆಯು ನನಗಿರಲಿಲ್ಲ. ಹಾಗಾಗಿ ನೀ ಇಂಥ ನುಡಿಗಳನ್ನು ಆಡಿದೆ ಆದ್ರೆ ಇನ್ನು ನಾವೊಂದು ನಿರ್ಧಾರಕ್ಕೆ ಬಂದೆ. ಹೇಗೆ? ಇನ್ನು ನಾನು ಸಾಯುವುದಿಲ್ಲ. ಬೇಕಿದ್ರೆ ನೀನು ಸಾಯಿ, ನೀನು ಸಾಯಿ, ನೀನು ಸಾಯಿ, ನೀನು ಸಾಯಿ. ಈ ಒಮ್ಮೆ ಸಾಯಿ ಮಾರಾಯ. ನೀನು ಬೇಕಿದ್ರೆ ಸಾಯಿ. ಉಪದ್ರ ಮಾಡಬೇಡ, ಒಮ್ಮೆ ಸಾಯಿ. ನೀನು ಚೊರೆ ಮಾಡಬೇಡ, ನಾನು ಸಾಯುವುದಿಲ್ಲ. ಅಂತೂ ಅರ್ಥ ಆಯಿತು, ನಿಮಗೆ ಇಬ್ಬರಿಗೂ ಮನಸ್ಸಿಲ್ಲ. ಚಿಂತೆ ಯಾಕೆ ಮಾಡುತ್ತಿದ್ದೀರಿ? ಚಿನ್ಮಯ ನಿತ್ಯ ಇಬ್ಬರಿಗೂ ಮನಸ್ಸಿಲ್ಲ. ಬಹುಶಃ ಅವನೇ ಸಾಯ್ತಾನೆ ಅಂತ. ಖಂಡಿತ ಇಲ್ಲ, ನನಗೆ ಮನಸ್ಸುಂಟು. ಸಾಯ್ತ್ಯಾ? ನೀವು ಬೇಕು. ಸತ್ತು ಬಿಡು, ಯಾರಾದ್ರೂ ಒಬ್ರು ಸಾಯಿ. ನಾವು ಬೇಕು ಅಂತ ಮನಸ್ಸುಂಟಾ? ಹಾಗಿದ್ರೆ ನೀನು ಸಾಯಿ. ಇಲ್ಲ, ನಿಮ್ಮನ್ನು ಉಳಿಸ್ತೇನೆ ನಾನು. ಹೇಗೆ? ಕೊಟ್ಟ ಮಾತು ಉಳಿಬೇಕು. ನಮ್ಮಲ್ಲಿ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿ ನಾ ಉಳಿಸ್ತೇನೆ. ಈವೆ ಜೀವದಾನ. ಬೇಕಾ ನಿನಗೆ? ಬೇಕಾ ನಿನಗೆ? ನಾವು ಪರಸ್ಪರ ಕಚ್ಚಾಟ ಮಾಡಿ ಜಗಳ ಮಾಡಿದ ಕಾರಣ ಅವ ಪ್ರವೇಶ ಮಾಡಿದ. ಇಬ್ಬರ ನ್ಯಾಯ, ಮೂರನೆಯವನ ಆಯ. ಮತ್ತೆ ಇವನಿಗೆ ಉಂಟಲ್ಲ, ಇವನಿಗೆ ಅವಕಾಶ ಕೊಡಬಾರದು. ಇವನಿಗೆ ಅವಕಾಶ ಕೊಟ್ಟು ಎಲ್ಲಿಯಾದ್ರೂ ನಾವು ಮಾತನಾಡುವುದಕ್ಕೆ ಇವನನ್ನು ಬಿಟ್ಟರೆ ಮತ್ತೆ ನಮಗೆ ಮಾತನಾಡುವುದಕ್ಕೆ ವಿಷಯ ಇರ್ಲಿಕ್ಕಿಲ್ಲ. ಎಲ್ಲ ಇವನೇ ಮಾತಾಡಿ ಅಂದ್ರೆ. ಆದ ಕಾರಣ ನನಗೆ ಈಗ ಕಾಣ್ತದೆ ನಾವಿಬ್ಬರು ಬದುಕಿ ಉಳಿಯಬೇಕು. ಹಾಗಿದ್ರೆ ಇವರನ್ನು ತೆಗಿಬೇಕು. ಅದು ಯಾಕೆ? ಇವ ಜನ ಸರಿ ಇಲ್ಲ ನೋಡು. ಸರಿ ಇಲ್ವಾ? ಒಂದು ಸಣ್ಣದು ಕೇಳ್ತಾನೆ ಅಂತ ಗ್ರಹಿಸಿದ. ಇವ ಕೇಳಿದ್ದೇನು? ನಮ್ಮ ಪ್ರಾಣವನ್ನು ಕೇಳಿದ. ನಮ್ಮ ಪ್ರಾಣ ಕೇಳಿದ. ಇವನ ಮೂಲವನ್ನೇ ನಾವು ತುಂಡರಿಸಬೇಕು, ಕತ್ತರಿಸಬೇಕು. ಏನಾದ್ರೂ ಉಪಾಯ ಇದ್ರೆ ಹೇಳು. 1000 ಉಪಾಯ ಉಂಟು. ಒಂದು ಹೇಳು. ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಹೇಳು. ನನಗೆ ಮರ್ತೋಯ್ತು. ಅಲ್ಲ, ನೀನು ಬೇಗ ಬರುವುದಕ್ಕೆ ಹೇಳಿದ್ದು, ಅಷ್ಟು ತಡದ್ದು ಯಾಕೆ? ನನಗೆ ನೆನಪಿಲ್ಲ, ಮರ್ತೋಯ್ತು. ನಾನು ಹೇಳ್ತೇನೆ, ಹೇಳು. ಶಹಬಾಸ್, ನಿನಗೆ ತಲೆ ಉಂಟು? ತಲೆಯೂ ಉಂಟು, ತಲೆಯಲ್ಲಿ ಪೂರ್ತಿ ಕೂದಲು ಉಂಟು. ಇವನಿಗೆ ಕಡಿಮೆ ಆಗಿದೆ. ಯಾರಿಗೆ? ಇವನಿಗೆ. ಹೌದಾ? ಕೊಡಿ ಕೊಡಿ ಕೊಡ್ತೇವೆ. ಆದ್ರೆ ನಮ್ಮ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲೆ? ಹೇಗೆ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ರೀತಿ ಪ್ರಾಣ ಪಡೆ. ನೀರಿಲ್ಲದಲ್ಲಿ ನಮ್ಮ ತಲೆ ಗಡಿಬೇಕು. ಮಧುಕೈಟಭರೆ, ನನ್ನನ್ನು ತಿಳಿಯುವಲ್ಲಿ ನೀವು ಅಶಕ್ತರಾಗಿದ್ದೀರಿ. ನಿಮಗೆ ಈ ಜ್ಞಾನ ಸಾಲದು. ನನ್ನನ್ನು ಅರಿಯುವುದಕ್ಕಾಗಿ ಇದೋ ದಿವ್ಯ ಜ್ಞಾನ. ನೋಡಿ ನೋಡಿ. ನಾರಾಯಣ ನೀರಯ ದಳನಯನ, ನಾರಾಯಣ ನೀರಯ ದಳನಯನ. ರಮಣ ಶ್ರೀರಾಣವ ಜಯನ, ನಾರಾಯಣ ನೀರಯ ದಳನಯನ. ನಾರಾಯಣ ಜಯ ನಾರಾಯಣ, ನಾರಾಯಣ ಜಯ ನಾರಾಯಣ, ಜಯ ನಾರಾಯಣ, ಜಯ ನಾರಾಯಣ. ಜಯ 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 ಜಯ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ವ್ಯವಹರಿಸುತ್ತಾ ಇದ್ದವ
ದೇವರು ನಿನ್ನ ವಿಶ್ವವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಜಗದೀಶ, ಜಗನ್ನಿಯಾಮಕ, ಜಗನ್ನಿಯೋಜಕ ನೀನು. ಪ್ರಭೋ, ಮಾಡಿದ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಬರೆಯಬೇಕೆಂದು ಪ್ರಾರ್ಥನೆ. ದೇವರೇ, ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರ ನೀನು. ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಗಿದೆ. ಆ ಪಥದೆಡೆಗೆ ಸಾಗುವರೆ ನೀನೇ ಒಂದು ಪಥವನ್ನು ಕರುಣಿಸು ಪ್ರಭು. ಸರಿ ಸರಿ ಕರುಣಿಸುತ್ತಲ ಕರುಣಿಸುತ್ತ ಅಭಯ ಜಂಜೀವಿ ಧೈರ್ಯ ಚಿರಗಿರನು ಸಂಸರಿಸುತ್ತಲೇ ಮೇಘಸನ ಜಲಧಿ ಸೇರಿಸುತ್ತ ಧರಿಯಲ್ಲಿಸುತ್ತ ಮೇಲೇನು ತಿರುಸಿ ಬೆಸರು ನಾವೀ ಕಮಲದಿ ಮೆರೆವ ಕಮಲವನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವನ್ನು ಮಧುಕೈಟಭರೆ, ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮುಖನಾದ ವಿಧಾತ ನನ್ನ ಉದರವನ್ನು ಸೇರಿದ. ಹರ ಮೊದಲೇ ಐಕ್ಯನಾದ. ಪರಿಣಾಮದಲ್ಲಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಪಿಷ. ಅದರಿನ್ನು ತೆಗೆದು ಅಬ್ದಿಯ ಮೇಲೆ ಬಿಸುಟಾಗ ನಿಮ್ಮೀರುವರ ಉಗಮ. ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ನನ್ನ ಜಂಗಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ. ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲೂ, ಕೈಟಬನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಎಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ದಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ಅದರ ಮೇಲೆ ನನ್ನ ನಾಭಿ ಕಮಲದಿಂದ ಹೊರಬಂದಂತ ಕಮಲ ಸಂಭವನಾದ ಬ್ರಹ್ಮದೇವನಿಗೆ ಸೃಷ್ಟಿಗೆ ಅಧಿಕಾರವನ್ನು ಕೊಟ್ಟು ಸೃಷ್ಟಿಯ ಸೌಂದರ್ಯವನ್ನು ಪ್ರಪಂಚ ವ್ಯಾಪ್ತಗೊಳಿಸ್ತೇನೆ.
ತಪವನ್ನು ಕಿವಿಗಿರುವುದು ವನಗಾಗಿ ನಡೆಯುವುದು ಮನವಿಯುತ್ತಿದೆ ಜನನಿಯಾಗಿ ಮಾರಿನಿಯು ವರದನದ ಪಿಖಿಲಿ ನಂದಿಗೆ ಶ್ರದ್ಧೆಯನು, ನಿರುತಿಗೆ ನಿಷ್ಠೆಯನು, ಸ್ವಾಹಾವತಿಗೆ ತೇಜವನ್ನು, ರತಿಪತಿಗೆ ಮೂರ್ಲೋಕ ಆನಂದಿಸಲು ಸೊಬಗನು, ಸಕಲವನ್ನು ಕರುಣಿಸುವವನು ಯಾರು ಎನ್ನುವ ಹಾಗೆ ಕೇಳಿದ್ರೆ ಕೈಲಾಸಪತಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾವಿಶೇಷತೆಯಿಂದ ಮೆರೆದಾಡ್ತಾ ಇದೆ ನಮ್ಮ ಈ ಶೋಣಿತಾಪುರ. ಹೇಗೆ ಎನ್ನುವ ಹಾಗೆ ನಾನು ಆಲೋಚಿಸಿದೆ ಅಂತಾಗಿದ್ದರೆ, ಮುತ್ತಿನ ಕಿರೀಟದಲ್ಲಿ ಮಾಣಿಕ್ಯದ ಹರಳೊಂದು ಶೋಭಿಸುವ ತೆರದಲ್ಲಿ ಪ್ರಪಂಚದಲ್ಲಿಯೇ ಪ್ರಜ್ವಲಿಸುತ್ತಾ ಉಂಟು ನಮ್ಮ ನಗರ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯವಿಲ್ಲ. ಮಾತೆಯ ಒಡಲಾಗಲಿರುವಂತಹ ನೋವೇನು ಎನ್ನುವುದನ್ನು ಅರ್ಥ ಮಾಡಿಕೊಂಡವಳು ನಾನು. ಅದಕ್ಕೆ ಬೇಕಾಗಿ ಆ ನೋವಿನ ನಿವಾರಣೆಯಾಗಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಅವಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ಈ ಗಂಡಾರಣ್ಯವನ್ನು ಬಂದು ಸೇರಿಕೊಂಡವಳಿದ್ದೇನೆ. ಕನಕಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಬಂದಂತಹ ನಾನು ಈ ಕಾಲದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆಯನ್ನು ಕಂಡುಕೊಳ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವ ಕಾರ್ಮೋಡಗಳೇ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದೆ. ಹಾಗಿದ್ದರೆ ಇಲ್ಲಿ ಇಂತಹ ಬದಲಾವಣೆಗಳಾಗುತ್ತದೆ ಅಂತಾಗಿದ್ದರೆ ಅದಕ್ಕೊಂದು ಕಾರಣ ಎನ್ನುವುದು ಬೇಕಲ್ಲವೇ? ಅರ್ಥವಾಯಿತು ನನಗೆ. ಈ ಸೌಂದರ್ಯವೇ ಮೂಲ ಕಾರಣ. ಹೇಗಿದ್ದೇನೆ ಗೊತ್ತೇ? ಅದರಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ ಯೌವನ
ಆಚರಿಸುವುದು ಕಷ್ಟ. ಯಾಕೆ? ನನ್ನನ್ನೇ ನಾನು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತಾ ಇದೆ. ನನ್ನನ್ನು ಕಂಡಂತಹ ಕಾಲದಲ್ಲಿ ನಾನು ರಾಜಮಾರ್ಗದಲ್ಲಿ ಹಾದು ಬರುವ ಸಮಯ. ನನ್ನನ್ನು ನೋಡಿ ನಾರಿಮಣಿಯರೆಲ್ಲ ಮಾಡುವುದು ಹೇಗೆ ಗೊತ್ತೇ? ನಗಾಡ್ತಾ ಇದ್ದಾರಾ? ಅಬ್ಬ, ಅವರು ನಗೋದು ಯಾಕೆ
ಹೋಯಿತು. ಅಲ್ಲಿರದ ಸೌಂದರ್ಯವ ಇಲ್ಲೇ ಕಾಂಬ ಕಾಲದಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ, ಹೊಟ್ಟೆ ಕಿಚ್ಚು. ಅವರ ಭಾವನೆ ಹೇಗೆ? ಅವರು ಹಾಗೆ ಮಾಡಿದ್ರೆ ನನ್ನ ತಪಸ್ಸು ವಿಘ್ನವಾಗುತ್ತದೆ ಎನ್ನುವ ಹಾಗೆ. ಆಹಾ, ವಿಘ್ನವಾಗುವುದಕ್ಕೆ ಸಾಧ್ಯವಿಲ್ಲ. ವಿಘ್ನವಾದರೆ ಹೇಗೆ? ಓ, ಅಲ್ಲಿ ನೋಡಿ, ಅವನು ಆವಾಗ್ಲಿಂದ ನನ್ನನ್ನೇ ನೋಡ್ತಾ ಇದ್ದಾನೆ. ಅದು ಯಾಕೆ? ಎಷ್ಟು ಚಂದದ ಹುಡುಗಿ ಅಲ್ಲೇ ಬಂದು ನಿಂತಹ ಸಮಯದಲ್ಲಿ ಒಂದೆರಡು ಶಬ್ದ ಆದ್ರೂ ಮಾತಾಡಬಾರ್ದ ಅನ್ನುವಂತ ಅಲ್ಲ? ಇಲ್ಲ ಇಲ್ಲ, ಪಾಪ ಅವನ ಮುಖ ನೋಡುವಾಗ್ಲೇ ಗೊತ್ತಾಗುತ್ತದೆ ಅವನು ಕಾಮುಕನಲ್ಲ. ಇನ್ನು ಕೆಲವರಿದ್ದಾರೆ ವಿಕೃತ ಮನಸ್ಸಿನ ಕಾಮುಕರು. ಅವರಿಗೆ ಹೆಣ್ಣೇ ಆಗಬೇಕು ಅಂತೇಳಿಲ್ಲ. ಓ, ಈ ಕಂಬಕ್ಕೆ ಒಂದು ಸೀರೆ ಉಡಿಸಿ ನಿಲ್ಲಿಸು. ಮಾಡುವುದು ಹೇಗೆ ಗೊತ್ತೇ? ಹೌದು, ಅಂದ್ರೆ ಅವರು ಆ ಚಂದವನ್ನು ನನ್ನ ಮುಖವನ್ನ ದರ್ಪಣದಲ್ಲಿ ನೋಡಿಕೊಳ್ಳುವುದು. ಹೌದಪ್ಪ, ಅಂಥವರ ಬಾಧೆಯಿಂದ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಮತ್ತೊಂದು ವರ್ಗವೇ ಉಂಟು, ಸುರರೆಮ್ಮ ಹಗೆಗಳಾಗಿ ಹರು ನಮ್ಮ ಗೆಡ್ಡೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಅವರ ಕಣ್ಣಿಗೆ ಒಂದು ವೇಳೆ ನಾ ಬಿದ್ದೆ ಅಂತಾಗಿದ್ದರೆ ಒಟ್ಟಿನಲ್ಲಿ ನನ್ನ ಕನಸೆಲ್ಲವೂ ಹಾಳಾಗಿ ಹೋಗುತ್ತದೆ. ಹಾಗಿದ್ರೆ ಅವರಿಗೆ ನನ್ನ ಈ ನಿಜ ರೂಪ ಎನ್ನುವುದು ಅರ್ಥವಾಗ ಕೂಡದು. ಹೇಗೆ ತಪಸ್ಸನ್ನು ಆಚರಿಸುವುದು? ಜಿಂಕೆ ರೂಪ ಆದೀತೆ. ಒಲ್ಲಿ ನೋಡಿ, ಬೇಟೆಗಾರ ಅವನು ಬಾಣವನ್ನು ಹಿಡಿದುಕೊಂಡು ಹೀಗೆ ನಿಂತಿದ್ದಾನೆ. ಯಾವಾಗ ಮೇಲೆ ಪ್ರಯೋಗ ಮಾಡ್ತಾನೆ ಎನ್ನುವುದು ಗೊತ್ತಿಲ್ಲ. ಆ ಬಾಣ ಬಿತ್ತು, ನಾ ಸತ್ತೆ, ಕನಸೆಲ್ಲವೂ ಸುಟ್ಟು ಹೋಗುತ್ತದೆ. ಇನ್ನು ಹಾವಿನ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದೇ? ಆಹಾ, ಮೇಲಿಂದ ಬರುವಂತಹ ಗರುಡನ ಭಯ. ಇನ್ನು ಹೇಗೆ, ಯಾವ ರೀತಿ? ನನಗೆ ಬರುವಾಗಲೇ ಅಲ್ಲಿ ಸಮಸ್ಯೆ ಆಯಿತು. ಏನು ಮಾಡೋಣ? ಹೇಗೆ? ಓಯ್, ಯಾವುದೋ ಒಂದು ಗುಂಪು ಧೂಳನ್ನು ಬಿಸುತ್ತಾ ಇದ್ದಕ್ಕಾಗಿ ಧಾವಿಸುತ್ತಾ ಇದೆ. ಯಾವುದೇ ಎನ್ನುವ ಹಾಗೆ ಸರಿಯಾಗಿ ನೋಡಿದ್ರೆ ಮಹಿಷಿಗಳ ಹಿಂಡು, ವಿಕಾರವಾದಂತಹ ರೂಪ. ಅವುಗಳ ಹತ್ತಿರ ಹೋಗುವುದಕ್ಕೆ ಯಾರೋ ಆದರೂ ಕೂಡ ಭಯವನ್ನು ಪಡಲೇಬೇಕು. ಅಂತಹ ರೂಪವನ್ನೇ ನಾನು ಆರೋಪಿಸಿಕೊಳ್ಳಬೇಕು. ಅದಕ್ಕೆ ಬೇಕಾಗಿ ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತೇನೆ. ಕಾನನವನ್ನು ಪ್ರವೇಶಿಸಿ ತಪಸ್ಸನ್ನಾಚರಿಸುತ್ತಿರುವಂತಹ ಶುಭಾಶ್ವಕರ ತಪಸ್ಸು ಇಂದೂವರೆಯಿಂದವಾಗಿ ಭಂಗವಾಗಿ ಹೋಯಿತು. ಹಬ್ಬ ಸಾಮಾನ್ಯವಾದಂತಹ ಮಳೆ, ಬಾಹ್ಯಾಳಿ, ಬಿಸಿಲು ನಮಗೆ ಲೆಕ್ಕವಲ್ಲ. ಆದರೆ ಇದು ಸಹಿಸಲಾಸಾಧ್ಯವಾದಂತಹ ಉರಿ. ಪ್ರಾಣಿಗಳೆಲ್ಲವೂ ಒಬ್ಬಿಡುತ್ತಾ ಸಾಯುತ್ತಾ ಉಂಟು, ಕಾನನವೆಲ್ಲವೂ ಹೊತ್ತಿಕೊಂಡು ಉರಿಯುತ್ತಾ ಉಂಟು. ಆಕಾಶದ ಅಂಚಿನ ಎತ್ತರಕ್ಕೆ ಹಾರುತ್ತಿರುವಂತಹ ಹಕ್ಕಿಗಳು ಗರಿಯನ್ನೇ ಸುಟ್ಟುಕೊಂಡು ನೆಲಕ್ಕೆ ಬಿದ್ದು ವಿಲವಿಲನೆ ಒದ್ದಾಡುತ್ತಾ ಉಂಟು. ಅಬ್ಬಬ್ಬ, ಏನು ಈ ಪ್ರಕೃತಿಯ ವಿಕೋಪ! ಯಾಕೆ ವೈಪರೀತ್ಯ ಎನ್ನುವುದನ್ನು ನಾನೇ ತರ್ಕಿಸಿಕೊಳ್ಳುವುದಲ್ಲ, ಉರಿಯ ಮೂಲವನ್ನು ಹುಡುಕಬೇಕಾ?
ದೇಹವನ್ನೇ ಮರೆಸಿಕೊಂಡವಳಿದ್ದಾಳೆ, ಮಹಿಷ ರೂಪವನ್ನು ಧರಿಸಿದವಳಿದ್ದಾಳೆ. ಓಹೋ, ಈ ರೀತಿಯ ರೂಪದಿಂದ ಬ್ರಹ್ಮನನ್ನು ಮೆಚ್ಚಿ ಓರ್ವ ಪುತ್ರನನ್ನು ಪಡೆಯಬೇಕೆನ್ನುವಂತಹ ವಾಂಛೆ, ಆಸೆ ಆಕಾಂಕ್ಷೆಗಳು ಸಾಧುವಾದರೂ ಕೂಡ ಆರಿಸಿದಂತಹ ಬಗ್ಗೆ ಹೇಗಾಯಿತು? ನಮ್ಮಂತಹ ತಾಪಸಿಗಳಿಗೆ, ನಮ್ಮಂತಹ ಮುನಿಕುಲಕ್ಕೆ ಅಪಮಾನ ಎಸಗಿದ ರೀತಿಯಲ್ಲಿ ಆಗಿ ಹೋಯಿತು. ಇವಳನ್ನು ನಾನು ಇಲ್ಲೇ ಹೀಗೆ ಬಿಟ್ಟೆ ಅಂತಾದ್ರೆ ನಾಳೆ ಇದೇ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇದೇ ಹಾದಿಯನ್ನು ಹಿಡಿತಾರೆ. ಆಹಾ, ಇವಳು ಮಾಡಿದ ತಪ್ಪು ಇವಳ ಜೀವನ ಇರುವವರೆಗೆ ಸದಾ ಕಾಲ ಇವಳನ್ನು ಕುಕ್ಕುತ್ತಾ ಇರಬೇಕು. ಆದುದರಿಂದಲಾಗಿ ಹುಟ್ಟುವುದು ಮಗು ಹುಟ್ಟಲಿ, ಆದರೆ ಹುಟ್ಟುವಂತ ಮಗು ಮಹಿಷರಾಗಲಿ. ಇದು ಶುಭಾಶೋಕನ ಶಾಪ. ಅರಿತೆ ಇವಳ ಮನದ ಎಣಿಕೆಯನ್ನು ಅರಿತೆ ಈ ತಾಪಸಿ ಶಾಪ ಕೊಟ್ರೆ ಏನಂತೆ? ಅನುಗ್ರಹಿಸುವುದಕ್ಕಂತಲೇ ಬರ್ತಾನೆ ಬ್ರಹ್ಮ. ಬಂದ ಬ್ರಹ್ಮನಲ್ಲಿ ಒಂದು ವರವನ್ನು ಕೇಳುವುದರ ಮುಖ್ಯವಾಗಿ ಈ ತಾಪಸಿಗೆ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿಕೊಂಬೆ ಎನ್ನುವಂತ ಅಚಲವಾದಂತಹ ವಿಶ್ವಾಸ. ಕೈಗೂಡದು ಬ್ರಹ್ಮ ಬರುವುದು ಬರಲಿ, ಆದರೆ ಆ ಬ್ರಹ್ಮ ಬಿಡು, ಹರಿಹರನಿಂದಲೂ ಕೂಡ ನಾನು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ಇಲ್ಲಿ ನಿಂತೆ ಆಗ್ತದೆ. ಮಲಿನವಾಯಿತು, ಮಾಲಿನ್ಯ ತಪಸ್ಸಿನಿಂದಾಗಿ ಕ್ಷೇತ್ರ ಮಲಿನವಾಯಿತು. ಸೂಕ್ತವಾದಂತಹ ತಪೋ ಕ್ಷೇತ್ರವನ್ನು ನಡೆಸಿ ಹಮ್ಮಲವುಳ್ಳವಳಾಗಿ ಬಹುದೂರ ಸಾಗಿ ಬಂದವಳು ನೀನು. ಘನತರವಾದಂತಹ ತಪಸ್ಸು ಬಹಳಷ್ಟು ಬಳಲಿದ್ದೀಯ. ಸಾನುರಾಗದಿಂದ ನಿವೇದಿಸಿಕೊಂಡೆ ಅಂತಾದರೆ ನಿನ್ನ ಮನದಿಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಕೇಳಿಕೋ ಮಗಳೇ. ಓ ಪದ್ಮಜನೇ, ನನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದೆಯಾ ತಂದೆ. ನನ್ನ ಒಡಲಾಳದಲ್ಲಿರುವಂತಹ ಆಸೆಯಾದರೂ ಒಂದೇ ಒಂದು, ದುರಧೀರನಾದಂತಹ ಮಗನನ್ನ ಪಡೆಯಬೇಕಿರುವಂತಹ ಅಭಿಲಾಷೆಯಿಂದ ತದ್ರೀತಿಯಾದಂತಹ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಅಭಿಷ್ಟಗಳೆಲ್ಲವೂ ನೆರವೇರುವ ಹಾಗೆ ಅಭಯ ಹಸ್ತದಿಂದ ವರವನ್ನ ಪ್ರಸಾದಿಸಿ ಭಕ್ತರ ಅಭೀಷ್ಟವನ್ನು ಈಡೇರಿಸುವಂತಹ ಕಾಮಧೇನು ನಾನು. ಹಾಗಾಗಿ ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸುವುದು ನನಗೆ ಕರ್ತವ್ಯವೂ ಹೌದು. ನಿನ್ನ ಇಚ್ಛೆಯಂತೆ ಮೂರು ಲೋಕವನ್ನು ಗೆದ್ದು ಆಡುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನ. ದುಷ್ಟ ಮಾನಸಳಾದಿ, ಆದರೆ ಸಂಕಷ್ಟ ಬಂದು ಬೆನ್ನ ಹಿಂದೆಯೇ
ಆಗುವುದಿಲ್ಲ. ಹುಟ್ಟುವಂತಹ ಮಗ ಮಾತ್ರ ಆಕೃತಿಯಲ್ಲಿ ಮಹಿಷನಾಗಿರ್ತಾನೆ. ತಂದೆ, ಇವತ್ತು ನಾನೇನು ಅಪರಾಧವನ್ನ ಮಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನಗೆ ಈ ಶಿಕ್ಷೆ ತಂದೆ. ಇವತ್ತೆಲ್ಲ ನೀ ಹೊರಡುವಾಗಲೇ ಅಪರಾಧ ಪ್ರಜ್ಞೆಯಿಂದಲೇ ಹೊರಟವಳು. ಹೇಗೆ? ಸುರನನ್ನು ಬೆಸೆಗೇಡಿಸಬೇಕು, 3 ಲೋಕವನ್ನು ವಶಗೊಳಿಸಬೇಕು ಎನ್ನುವಂತಹ ಇಚ್ಛೆಯಿಂದಲೇ ತಪಸ್ಸಿಗೆ ಬಂದವಳು ನೀನು. ನಿನಗೆ ಮದುವೆ ಆಗಿದೆ? ಇಲ್ಲ. ಮದುವೆಯಾಗದೆ ಪುತ್ರಾಪೇಕ್ಷೆಯನ್ನು ಹೊಂದುವುದು ತಪ್ಪಲ್ವಾ ಮಗಳೇ? ಅಲ್ಲ, ಅಮ್ಮ ಹೇಳಿದ್ಲು ಮೊದಲು ವರ ಪಡೆದುಕೊಂಡು ಬಾ, ಆಮೇಲೆ ಮದುವೆ ಮಾಡ್ತೇನೆ ನಿನಗೆ ಅಂತ ಹೇಳಿ. ನೀನು ನಿಜವಾಗಿ ವರ ಕೇಳಬೇಕಾದದ್ದು ಹೇಗೆ? ಹೇಗೆ? ಹುಡುಕನಲ್ಲದ ಗಂಡನನ್ನು ಕೊಡು, ಒಳ್ಳೆಯ ಗಂಡನನ್ನು ಕೊಡು ಅಂತ ಕೇಳಬೇಕಿತ್ತು. ತಂದೆ, ನನ್ನ ಕರಿಮಣಿ ಮಾಲೀಕನಾಗುವವನನ್ನ ನನ್ನ ಮಾತೆಯೇ ಹುಡುಕುತ್ತಾಳೆ ಎನ್ನುವ ಭರವಸೆ ನನಗುಂಟು. ಇಲ್ಲಿ ಬಂದು ಮಹಿಷ್ಯ ರೂಪವನ್ನು ಧರಿಸಿದೆ. ಹೌದು, ವಿಕಾರವಾದ ರೂಪ ಅದು. ಒಬ್ಬ ಬಂದು ಶಾಪ ಕೊಟ್ಟನ, ಯಾರು ಗೊತ್ತಾಗಲಿಲ್ಲ. ನೀ ತಲೆ ಅಲ್ಲಾಡಿಸಿದೆ. ಸ್ವಭಾವ ಸಹಜ ಅದು. ಮಹಿಷಿ ಅಲ್ವೇ? ಮಹಿಷ್ಯ ರೂಪವನ್ನು ಧರಿಸಿ ತಪಸ್ಸನ್ನ ಆಚರಿಸಿದ ಕಾರಣ ಹುಟ್ಟುವಂತಹ ಮಗ ಮಾತ್ರ ಮಹಿಷನೇ ಆಗುತ್ತಾನಮ್ಮ. ಅದು ಹೇಗೆ ತಂದೆ? ನಿನ್ನ ಮನೋವಿಕಾರ ಪರಿಣಾಮವಾಗಿ ಇಲ್ಲೇ ಆದಂತಹ ಬದಲಾವಣೆ. ಕುಪಿತನಾಗಿ ನಿನ್ನನ್ನು ಶಪಿಸಿದ್ದಾನೆ. ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ತಂದೆ, ಇದು ಮುನಿ ಇದ್ದಂತಹ ಶಾಪ ಅಲ್ಲವೇ? ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು. ನಿಮ್ಮಿಂದ ಆ ಶಾಪಕ್ಕೆ ಪರಿಮಾರ್ಜನೆ ಸಿಗಬಹುದು ಎನ್ನುವಂತ ಒಂದು ವಿಶ್ವಾಸ ಇವತ್ತುಂಟು. 3 ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೆ ಹೋಗಲಿ ಎನ್ನುವಂತಹ ವಚನ ಇದೆ ಅಮ್ಮ. ನೀವೇ ಹೀಗೆ ಹೇಳಿದ್ರೆ ನನ್ನ ಗತಿ ಹೇಗೆ ತಂದೆ? ನೀನು ಬಯಸಿರುವುದು ಪರಾಕ್ರಮವನ್ನೇ ವಿನಃ ರೂಪವನ್ನಲ್ವಲ್ಲ. ಅಲ್ಲ. ಕೋಣನಾದ್ರೆ ಏನಂತೆ? ಜಾಣನಾಗುತ್ತಾನೆ, 3 ಲೋಕವನ್ನು ಗೆದ್ದು ಆಡುತ್ತಾನೆ, ಯಶೋವಂತನಾಗುತ್ತಾನಮ್ಮ. ಕನಕ ಕಲ್ಪನ ಪವನಗೊಂಡು ಮಾಲೆ ಹಿರಿಯವಳಾದವಳೇ ನಾನು ದ್ವಿತೀಯದೇವಿ, ದೈತ್ಯ ಮಾತೆಯಾಗಿ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದೇನೆ. ಬಹುದೊಡ್ಡ ಆತಂಕ ದೂರವಾಯಿತು, ಅಪರಿಮಿತ ಆನಂದವಾಗುತ್ತಾ ಇದೆ. ತಪಸ್ಸಿಗೆ ತೆರಳಿದಂತಹ ಮಗಳು ಪುರದತ್ತ ಸಾಗುತ್ತಾಳೆಂಬ ವಿಚಾರವನ್ನು ಗೌಡಾಚಾರ್ಯರಿಂದ ತಿಳಿದುಕೊಂಡೆ. ಅವಳನ್ನು ಎದುರುಗೊಳಿಸೋದಕ್ಕೆ ಬೇಕಾಗಿ ನಗರವನ್ನೇ ಶೃಂಗಾರವನ್ನು ಮಾಡುವುದಕ್ಕಾಗಿ ನಮ್ಮವರಲ್ಲಿ ಹೇಳಿದ್ದೇನೆ. ಈ ಹೊತ್ತಿಗೆ ನಮ್ಮವರೆಲ್ಲರೂ ಸಂತೋಷದಿಂದ ಕುಳಿತು ಕುಪ್ಪಳಿಸ್ತಾ ಇದ್ದಾರೆ. ಹಾಗೆಂತ ಆ ವಿಚಾರವೇ ಕುರಿತು ಯೋಚಿಸಿದ್ರೆ ಆಗುವುದಿಲ್ಲ. ಈ ಹೊತ್ತಿಗೆ ಮಗಳಾದ ಮಾಲಿನಿ ಪ್ರಾಯಪ್ರಬುದ್ಧಳಾಗಿದ್ದಾಳೆ, ಅವಳಿಗೆ ಮದುವೆ ಆಗಲೇಬೇಕು. ವರನು ಯಾರೆಂದು ಯೋಚಿಸಿದ್ರೆ ಪಾತಾಳ ಲೋಕದ ಮಧುವನಾಧಿಕಾರಿ ವಿದ್ಯುನ್ಮಾಲಿ ದೂತನ ಮೂಲಕ ಓಲೆಯನ್ನು ಬರೆದು ಕಳುಹಿಸ್ತೇನೆ. ಆತನ ನಿರೀಕ್ಷೆಯಲ್ಲೇ ನಾನು ಇರುತ್ತೇನೆ. ಮಧುವನಕ್ಕೆ ಯಾರೆಂದುಕೊಂಡಿದ್ದೀರಿ? ನಾವೇ ಸರಿ ಲಾಲಿಸಬೇಕಯ್ಯ. ಪರಿಪಾಲಿಸು. ಕುಲದೇವರಾದ ಪರಶುರವನನ್ನು ಧ್ಯಾನಿಸಿ ಪಾತಾಳದ ಮಧುವನದ ಎತ್ತರದ ಪೀಠವನ್ನು ಏರಿದ್ದೇನೆ. ವಿದ್ಯುನ್ಮಾಲಿಯಮ್ಮ ನಾಮಕನಾಗಿ
ಅದೆಷ್ಟೋ ಮಂದಿ ನಮ್ಮವರನ್ನು ಪಡೆಯುತ್ತಾ ಇದ್ದೇನೆ. ಏನು ಮಾಡುವುದು ಸ್ವಾಮಿ? ಬೇಕಾದ ಎಲ್ಲವೂ ನಮ್ಮಲ್ಲಿ ಉಂಟು. ಆದರೆ ಏನು ಮದುವೆ ಆಗಲಿಲ್ಲ. ಆ ಒಂದು ಕೊರತೆ ಉಂಟು ಸ್ವಾಮಿ. ಕೊರತೆ ಏನು? ಹೆಣ್ಣು ಸಿಗದೆ ಮದುವೆ ಆಗದೆ ಉಳಿದದ್ದಲ್ಲ, ನಮ್ಮ ಯೋಗ್ಯತೆಗೆ ಸರಿಯಾದ ಹೆಣ್ಣು ಸಿಗಲಿಲ್ಲ ಸ್ವಾಮಿ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡುವಾಗ ಬಂದಿದೆ ಅಂತೆ ಒಳ್ಳೆ ಕುಲದೇವರನ್ನು ಪ್ರಾರ್ಥಿಸಿ ಸಭಾರೂಢನಾಗುವಾಗಲೇ ಯೋಚಿಸಿದೆ, ಏನೋ ಒಂದು ವಿಶೇಷತೆಯಿಂದ ಉಂಟು ಎಂಬ ಹಾಗೆ. ನಾವು ಯೋಚಿಸಿದ್ದು ಸರಿ, ಈಗ ನಡೆದದ್ದು ಸರಿ. ಬಂದಿದೆಯಲ್ಲ ಈ ಓಲೆ ನಮ್ಮ ಪಾಲಿಗೆ. ಸಾಮಾನ್ಯವಾದ ಓಲೆ ಅಲ್ಲ, ವಿಶೇಷವಾದಂತಹ ಓಲೆ. ಮೇಲುಲೋಕದಿಂದ ಬಂದಂತಹ ಓಲೆ, ದಿದ್ಯಮ್ಮನವರಿಂದ ಬಂದಂತಹ ಓಲೆ. ಓಲೆಯ ಒಕ್ಕಳೆಯನ್ನು ಓದುವಾಗ ಮನಸ್ಸಿಗೆ ನೆಮ್ಮದಿ ಸ್ವಾಮಿ. ಮಧುಮಗನಾಗಿ ಸಿಂಗರಿಸಿ ಬರಬೇಕೆಂಬ ಹಾಗೆ. ನೇರವಾಗಿ ಹೋಗುವುದ ನಾವು ಅಲ್ಲ, ನೋಡಿ. ಸಂತೋಷ ಸಡಗರದಿಂದ ಬಂದವರು ನಾವು. ಏನು ಏನು ವಿಚಾರಿಸಲಿಕ್ಕೆ ಜನ ಇಲ್ವಾ? ಏನು ನಮಗೆ ಕವರ್ ಕೊಡುವವರು ಯಾರಿಲ್ಲ? ಬಹಳ ದಿನ ಆಯ್ತು. ಹುಡುಕೋಣ ಬನ್ನಿ. ವಂದಿಸಿದ್ದೇನೆ. ಒಳ್ಳೆದಾಗಲಿ. ಇಲ್ಲಿಯ ಮಹಾರಾಣಿಯ ನಾನು ದ್ವಿತೀಯ ದೇವಿ. ಸಂತೋಷ. ತಾವು ವಿದ್ಯುನ್ಮಾಲಿ. ಓ ಮದುಮಗ. ನಿಜ. ಹೀಗೆ ಬರಬೇಕು, ಹೀಗೆ ಬರಬೇಕು. ಮತ್ತೆ ನೋಡುವಾಗ ಗೊತ್ತಾಗ್ಲಿಕ್ಕಿಲ್ವಾ? ಸರಿ, ನಾವಿಲ್ಲೇ ಕುಳಿತುಕೊಳ್ಳಿ. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಒಂದು ನಿಮಿಷ. ದಿವಸ ಬಿಟ್ಟಿದ್ದೇವೆ ನಾವು. ಕೇಳಿದಕ್ಕೆ ಸರಿಯಾದ ಉತ್ತರ. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಸ್ವಲ್ಪ ದಿವಸ ಬಿಟ್ಟಿದ್ದೇವೆ. ಬಿಟ್ಟಿದ್ದೀರಾ? ಒಳ್ಳೆಯ ವಿಚಾರ. ಬರುವಾಗ ಹೇಗೆ ಸುಖ ಪ್ರಯಾಣವೇ? ಸಂತೋಷವಾದ ಪ್ರಯಾಣ. ಸರಿ, ಈ ಹೊತ್ತಿಗೆ ಪುರೋಹಿತರಿಗೆ ಹೇಳಿಕೆಯನ್ನು ಕಳುಹಿಸಿದ್ದೇನೆ. ಸಮಯಕ್ಕೆ ಸರಿಯಾಗಿ ಬರುತ್ತಾರಂತ ಹೇಳಿದೆ. ಬರ್ಬಹುದಲ್ಲ? ದಾರಿ 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 ಮೈ ಮುಟ್ಬೇಡಿ, ಮಡಿಯಲಿದ್ದೇನೆ. ವಂದಿಸಿಕೊಳ್ಳುತ್ತಾ ಇದ್ದೀನಿ. ಶುಭವಾಗಲಿ, ಉತ್ತರೋತ್ತರವಾಗಿ. ಏನು ಸ್ವಾಮಿ, ಓ ನಿಮ್ಮಲ್ಲಿ ಎಷ್ಟು ಹೊತ್ತಿಗೆ ಬರೋದಕ್ಕೆ ಹೇಳಿದ್ದು? ನೀವು ಯಾವಾಗ ಬರುತ್ತಾ ಇದ್ದೀರಿ? ಸಮಯ ಮೀರಿತ್ತಲ್ವಾ? ತಡ ಆಯ್ತಾ? ಮತ್ತೆ ಸ್ವಲ್ಪ ತಡ ಆದ್ರೆ ಒಳ್ಳೇದು. ಯಾಕೆ? ಮೊದಲೇ ಬಂದು ಕುಳಿತರೆ ಎಲ್ಲರೂ ಹೇಳ್ತಾರೆ ಪುರೋಹಿತರಿಗೆ ಇವತ್ತು ಎಲ್ಲಿ ಕಾರ್ಯಕ್ರಮ ಇಲ್ಲ, ನಿನ್ನೆ ಬಂದಿದ್ದಾರೆ ಅಂತ. ಸಮಯಕ್ಕೆ ಸರಿಯಾಗಿ ಬಂದ್ರೆ ಹಾಕಿ ಪುರೋಹಿತರು ಬಂದ್ರು. ಮನೆಯಿಂದ ಮತ್ತೆ ಕಾಡಿನಿಂದಲ್ಲ, ಯಾವುದಕ್ಕೂ ದಿಬ್ಬಣ ಬರದ ಮದುವೆ ಆಗುದಿಲ್ಲ ತಾನೆ. ತಿಪ್ಪಣ ಬಂದಿದ್ದಾರಲ್ಲ ನೋಡಿ. ಹೌದಾ? ಅವರೆಲ್ಲ ನಮ್ಮವರೇ. ಓ, ಇವರೆಲ್ಲ ಇದೆಲ್ಲ ಹೊಸ ಮುಖ. ದಿಪ್ಪಣಿಗಳ ಮಧುಮಗ. ಮಧುಮಗ ಸ್ವಾಮಿ. ಓ, ಅಲ್ಲಿದ್ದಾನೆ ಅವ ಅಲ್ಲ ಅಲ್ವೋ? ಆಹಾ. ನೋಡಿ ಅಂತೆ ಮದುವೆ ಎಂದು ಹೇಳಿದ್ದೆ ತಡ, ಅವನ ಮುಖ ಇಷ್ಟು ದೊಡ್ಡದಾಯ್ತು. ಈಗ ಬೇಡ ಪುಣ್ಯಾತ್ಮ, ಬಾಲ್ಯ ವಿವಾಹ ನಿಷೇಧ. ನನಗೆ ನಾನು ಮದುವೆ ಮಾಡಿದ್ದೆ, ನೀನು ನಾನು ಒಟ್ಟಿಗೆ. ಸ್ವಾಮಿ, ಈಗ ನೀವು ಮುಂದೆ ಸಭೆಯನ್ನು ಮಾತ್ರ ಅಲ್ಲ ನೋಡಿದ್ದು, ಹೌದು, ಹಿಂದೆ ಒಮ್ಮೆ ನೋಡಿ ಅಂತ. ಹಿಂದೆ ನೋಡಿ, ಹಿಂದೆ ಹಿಂದೆ. ತಿಳಿದು ಹೊಂಡಕ್ಕೆ ಬಿದ್ದಾಯ್ತು ನೀವು. ಯಾಕೆ? ಗಿಳಿ ಮರಿ ಹಾಗೆ ನಿಮ್ಮ ಮಗಳನ್ನು ಸಾಕಿದಿರಿ, ಕೊನೆಗೂ ಈ ಮೂಗನಿಗೆ ಕೊಟ್ಟು ಮದುವೆ ಮಾಡುದು. ಯಾರು ಹೇಳಿದ್ದು? ಬಾಯಿ ಬರ್ತದೆ, ಮಾತನಾಡ್ತಾನೆ. ನೀವು ಮಾತನಾಡಿದ ಮಾತು ಬರ್ತದ? ಮಾತು ಬರೋದೆ? ಮತ್ತೇನು ಮಾತಾಡ್ಲಿಕ್ಕೆ? ನಿಮಗೇನು ಮಾತಾಡ್ಲಿಕ್ಕೆ? ನಿಮ್ಮದು ಬರಲಿ ನಾನು ಕಾಯುವುದು. ನಾನು ನಿಮ್ಮದು ಬರಲಿ ಎಂಬ ಹಾಗೆ ನಾವು ಕಾಯುವುದು. ಒಳ್ಳೆ ವಿರೋಧ ಮಾತಾಡ್ತಾನೆ. ಮತ್ತೆ ಪಾತಾಳ ತಿಂದು ಬಂದದ್ದ? ಇಲ್ಲಪ್ಪ, ಅದ ಊರು ಪಾತಾಳದಿಂದ ಬಂದದ್ದು. ಮಧ್ಯಾಹ್ನ ಮಧ್ಯಾಹ್ನ ಮಧುವನ ವಿದ್ಯುತ್ ಸರಿಯಾಗಿ ವ್ಯವಸ್ಥೆ ಆಗಿದೆ. ನಿಮ್ಮ ಹೆಸರು ವಿದ್ಯುನ್ಮಾಲಿ ನೀವೇ ಅಲ್ವಾ? ಹೌದು. ನಿಮ್ಮನ್ನು ನಾನು ನೋ ನೋ ನೋ
ಎಂತದ್ದು ಹಾಗಂದ್ರೆ ನೋಡಿದ್ದೇನು ಅಂತ. ಎಲ್ಲಿ ಇಲ್ಲ, ಅದು ಮುಖತಃ ಭೇಟಿಯಾದದ್ದಲ್ಲ. ಮತ್ತೆ ಮುಖ ಪುಸ್ತಕದಲ್ಲಿ ನಿಮ್ಮದು ಬೇರೆ ಬೇರೆ ತರದ್ದು ಬರ್ತದೆ. ಭಂಗಿ ಎದ್ದು ಅಭಿಮಾನಿ ಮತ್ತೆ ಏನಂತೆ ಮತ್ತೆ ಆರೋಗ್ಯ ಎಲ್ಲ ಹೇಗುಂಟು? ಕಾಣುವಾಗ ಗೊತ್ತಾಗುವುದಿಲ್ವೇ? ಹೌದಾ? ಹೃದಯ ಸರಿ ಉಂಟಲ್ಲ? ಸರಿಯಾಗಿ ಉಂಟು. 48 ದಿನ ಅಲ್ಲ? ಹೌದು. ಇವರಲ್ಲಿ ಗಂಡು ಅಂತ ಹೇಳುವುದು ಯಾರು? ಯಾಕೆ ಕಲ್ಲಿನ ಗುಂಡು. ಹಾಗಿದ್ದಾರೆ ನಿಮ್ಮ ಮಗಳಿಗೆ ಹೇಳಿ ಮಾಡಿ ಹಾಕಿದ್ದಾರೆ. ಆಯ್ಕೆ ಮಾಡಿದ್ರೆ ಒಳ್ಳೆ ಆಯ್ಕೆ. ಆದ್ರೆ ಒಂದು ಏನಾಯ್ತು? ಮದುಮಗ ಏನಾದ್ರೂ ಬೇಡಿಕೆ ಮುಂದಿಟ್ಟಿದ್ದಾನ? ಹಾಗೇನು ಇಡ್ಲಿಲ್ಲ. ಹಾಗಲ್ಲ, ಮತ್ತೆ? ಮದುಮಗಳನ್ನು ನೋಡ್ಬೇಕು ಅಂತ ಹೇಳಲಿಲ್ಲ. ಇಲ್ಲ ತಾನೆ. ಹಾಗೆಂತ ನಮ್ಮ ಕಾಲದಲ್ಲಿ ಹಾಗೆಲ್ಲ ಇರ್ಲಿಲ್ಲ. ಅಪ್ಪ ಅಮ್ಮ ನೋಡಿದ್ರೆ ಅರ್ಧ ಮದುವೆ ಆದ ಹಾಗೆ. ಅದು ಈಗ ಹಾಗಲ್ಲ. ಮದುವೆ ನಿಶ್ಚಯ ಆದ ಮೇಲೆ ಮದುಮಗಳದ್ದು ಮದುಮಗ ನೋಡುದು, ಮದುಮಗಳು ನೋಡುದು, ಪರಸ್ಪರ ಮಾತಾಡಿಕೊಳ್ಳುದು, ಕೊನೆಗೆ ಬೇರೆ ಮದುವೆ ಆಗುವುದು. ಅನುಭವದ ಮಾತಾಡೋದು. ಅಲ್ಲ, ವಿಷಯ ಆಗುದಲ್ಲ, ಅಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯುವ ಮನೆ ಹಾಗೆ ಆಗಬಾರದು. ಮನಸ್ಸಿದ್ದದ್ದು ಕೇಳಿ ನೋಡುವ. ಇದು ಇದು ನೀವು ಸಂಕೋಚ ಮಾಡಬೇಕಂತ ಅಗತ್ಯವೇ ಇಲ್ಲ. ಇಲ್ಲಿ ಅಭ್ಯಾಸವೇ ಇಲ್ಲ. ಹೌದಲ್ಲ, ನಿಮಗೆ ನೋಡಬೇಕು ಅಂತ ಆದ್ರೆ ನಾವು ತೋರಿಸ್ತೇವೆ. ಸಂತೋಷ. ಹೌದು, ಒಮ್ಮೆ ನೋಡ್ಬೇಕು ನನಗೆ. ಎಂತದ್ದು? ನೀವು ಹೇಳಿದ್ದು ನನ್ನನ್ನು ಕೇಳಿ. ಮತ್ತೆಂತದ್ದು? ನನ್ನನ್ನಲ್ಲ, ಮತ್ತೆ ಮದುಮಗಳನ್ನ ನೋಡ್ಬೇಕಾ? ಮನಸ್ಸುಂಟು ಹೇಳಲಿಕ್ಕೆ ಮಾತ್ರ ನಾಚಿಗೆ. ಆಗ್ಲಿ, ವ್ಯವಸ್ಥೆ ಮಾಡೋಣ. 4 ಮಂದಿ ಮುತ್ತೈದರು ಎದ್ದು ಹೋಗಿ ಆದಷ್ಟು ಬೇಗ ಮದುಮಗಳ ಶೃಂಗಾರ ಮಾಡಿ ಮಂಟಪ ಅವರೇ ಶೃಂಗಾರ ಆಗ್ತಾ ಇದ್ದಾರೆ. ಅವ್ರು ಯಾರು ಬೇಡ ಹಾ? ಇದ್ದಾರಲ್ಲ ಇಲ್ಲಿ. ನಮ್ಮಲ್ಲಿ ಇದ್ದಾರಲ್ಲ, ಬನ್ನಿ ಎಲ್ಲ ವ್ಯವಸ್ಥೆ ಮಾಡುವ. ಓ, ನಾನು ಹೋಗ್ಬೇಕಾ? ಯಾರು? ನೀನು ಹೋದ್ರೆ ಮತ್ತೆ ಈ ಕಡೆಗೆ ಬರ್ಲಿಕ್ಕಿಲ್ಲ. ನಾನೇ ಬರಲ್ಲ ಗೊತ್ತು. ನಿಮ್ಮೊಟ್ಟಿಗೆ ಅದು ವ್ಯವಸ್ಥೆ ಅದೇ. ಏನು ಬಂದಾಯ್ತು. ಹೌದಾ? ಬಂದಾಯ್ತು. ಇಷ್ಟು ಬೇಗ? ಹೌದು. ಇಷ್ಟು ಬೇಗ ಬಂದಾಯ್ತಾ? ಎಂತದ? ಗೊತ್ತೇ ಆಗ್ಲಿಲ್ಲ. ಮದುಮಗಳು ಮಂಟಪಕ್ಕೆ ಆಗಮಿಸಿದ್ದಾರೆ ಅಂತ. ಹೌದೇ? ಹೇಗೆ ನೋಡಿ ಅಂತ ನೋಡುವ. ಹಾ, ಆದೀತು. ಆಗತ್ತಲ್ಲ. ಹಾಗೆ ಅದೇ ನಿಮ್ಮ ಒಬ್ಬರ ಒಪ್ಪಿಗೆ ಸಾಕಾಗುದಿಲ್ಲ, ಮತ್ತೆ ಮದುಮಗಳ ಒಪ್ಪಿಗೆ ಅಗತ್ಯ ಬೇಕಾಗುತ್ತದೆ. ಹಾಗಾದ್ರೆ ನನ್ನದೊಂದು ಒಳ್ಳೆ ಟಿವಿ ಬೇಕಾಗಾದ್ರೆ ನಾ ಕೇಳಿ ಬರ್ತೇನೆ. ಹೇಗೆ ಅಂತ. ಹೇಗೆ ಮಗಳೇ, ಹೇಗಿದ್ದಾನೆ ಗಂಡು? ಕಲ್ಲುಗುಂಡು ಗುಂಡ. ಹೇಗೆ ಆದೀತಾ? ಅಮ್ಮನಿಗಾದ್ರೆ ನನಗಾಗ ಏನೀಗ ಅಮ್ಮನನ್ನಾಗ್ಲಿಕ್ಕೆ ಬಂದದ್ದ? ಹಾಗೆಲ್ಲ ಮಾರ್ರೆ, ಆ ಮಾತಿನ ಒಳಾರ್ಥ ಬೇರೆ. ಏನು? ಅಮ್ಮ ತೋರಿಸಿದಂತ ಗಂಡು ಕುಂಟನಾಗಲಿ, ಕುರುಡನಾಗಲಿ, ಮೂಢನಾಗಲಿ ನನಗೆ ಕೈ ತೋರಿಸು. ಬೇಡ ಬೇಡ ನಮ್ಮವರೇ. ಮಡಿಯಲಿದ್ದೇನೆ ಮೈಮುಟ್ ಹಾಗೆಲ್ಲ. ಎಂತವನಾದ್ರೂ ಮದುವೆ ಆಗುವುದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಅರ್ಥ. ಇನ್ನು ತಡ ಮಾಡುವುದಕ್ಕೆ ಶುಭಶ್ಯ ಶೀಘ್ರಂ. ಆಲಸ್ಯ ಮಾಡಿದ್ರೆ ಅಮೃತವಾದ್ರೆ ವಿಷ ಆಗುತ್ತೆ. ನಿಜ. ಹಾಗಾದ್ರೆ ತಡ ಮಾಡುವುದಕ್ಕೆ ಆಹಾರ ಬರಲಿ. ಆಹಾರ ಊಟ ಎಲ್ಲಿ? ಊಟ ಹೀಗೆ ಎಲ್ಲ ಮಾರ್ರೆ ಮದುವೆ ಆದ ಮೇಲೆ. ಮತ್ತೆ ನೀವು ಆಹಾರ ಆಹಾರ, ಈಹಾರ, ಊಹಾರ. ಊಹಾರ. ಹೂವಿನ ಮಾಲೆ ಬರ್ಲಿ. ಬರ್ಲಿ 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 ಬರ್ಲಿ. ಈಗಳಿ ಇದು ಯಾಕೆ ಗೊತ್ತಾ? ಯಾಕೆ? ತುಂಡು ಮಾಡಿ ಬೆಳಿಗೊಂದು ಮಧ್ಯಾಹ್ನ ರಾತ್ರಿ ಒಂದು. ಮದುಮಗ ಹೂವಿನ ಮಾಲೆ ಹಿಡ್ಕೊಂಡು ಯಾಕೆ ಅಂತ ಕೇಳುದು. ಅದಕ್ಕೆಲ್ಲ ಕ್ರಮ ಉಂಟು. ಹಾರದತ್ತ, ವಾಕ್ದತ್ತ, ಆಮೇಲೆ ಲಗಾಡಿದತ್ತ. ಎಂತದ್ದು? ಇವ ನಿಮ್ಮವರೇ? ಹೌದು. ದೊಡ್ಡ ಅಧಿಕ ಪ್ರಸಂಗಿ. ನೀನೇನು ಹಿಡ್ಕೊಳ್ಳೋದು? ಗುತ್ತಿಗೆ ಯಾರೀಗ? ಒಳ್ಳೆ ಕ್ರಮದಿಂದದು. ವಧೂವರರು ವರವರನಲ್ಲ. ಗಂಡಿಗೂ ಮದುವೆ ಆಗುವ ಕ್ರಮ ಇಲ್ಲ, ಆಯ್ತಾ? ಮುಂದೆ ಬರಲೂಬಹುದು. ಅಲ್ಗಳು. ಈಗ ನಾನು ಮಂತ್ರ ಹೇಳ್ತೇನೆ, ಆಗ ಮಾಲೆ ವಿನಿಯ ಮಾಡಿಕೊಳ್ಳುದು. ಗಂಡಿನ ಕೊರಳಿಗೆ ಹೆಣ್ಣು, ಹೆಣ್ಣಿನ ಕೊರಳಿಗೆ ಗಂಡು. ಅಲ್ಲಿಗೆ ಅರ್ಧ ಮದುವೆ ಆದ ಹಾಗೆ. ವಾದ್ಯವರು ಇಲ್ಲೇ ಇದ್ದಾರೆ. ಪಟ ತಗ್ಗಿಸಿ ಅಂತರ್ಪಟ. ತದೇವ ಲಗ್ನ ದುರ್ಗಂತು ದೇವ ಧಾರಾಬಲಂ ಧನ್ಯಬಲಂತು ದೇವ.
ಎಂತ ಮಾಡುದು ನೀವು? ಒಳ್ಳೆ ಬೆಂಕಿ ಮಾತ ಏನಾಗುದಿಲ್ಲ. ಅಲ್ಲ ನೀವೇನು ಮಾಡ್ತಿದ್ದೀರಿ? ನಂದಿಸಿದ್ದು. ಆರತಿ ನಂದಿಸುದ? ಯಾಕೆ ಅಪಶಕುನ ಆಗುದಿಲ್ವಾ? ಅದು ಆರತಿ ತಾನಾಗೆ ನಂದಿ ಹೋದ್ರೆ ಮಾತ್ರ ಅಪಶಕುನ. ನೋಡಿ ನನಗೆ ಬೇಸರ ಆಗುತ್ತದೆ. ಏನು? ಇದ್ದ ಎಣ್ಣೆ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ಹಾಕಬಾರ್ದಾ? ಎಣ್ಣೆ ಹಾಕುದು ಹೀಗ ಮತ್ತೆ ಹೇಗೆ? ಹೇಗ ಎಣ್ಣೆ ಹಾಕುವಾಗ ಮೊದಲು ಇಷ್ಟಿಷ್ಟೇ ಹಾಕ್ಬೇಕು, ಆಮೇಲೆ ಕೊನೆಗೆ ಪೂರ್ತಿ ಹಾಕ್ಬೇಕು. ಎಂತ ಅನುಭವ ಮಾರಾಯ. ಕಲಿಸಿಕೊಟ್ಟವರು ಹಾಗಲ್ಲ. ಎಲ್ಲಿಗೆ ಮದುವೆ ಆಯ್ತಲ್ಲ? ಯಾರು ಹೇಳಿದ್ದು? ನಾವೇ ಹೇಳಿದ್ದು. ಮದುವೆ ಪೂರ್ತಿ ಆಯ್ತಾ? ಮತ್ತೆಂತ? ನೀವು ಮದುವೆಗೆ ಹೋಗಿ ಮದುವೆ ನೋಡ್ಲೇ ಇಲ್ಲ. ಇಲ್ಲ ಸ್ವಾಮಿ. ಅದು ಬೇಕಾದ್ದು ಯಾವ್ದು ನೋಡ್ಲಿಕ್ಕೆ ಕೂತ್ಕೊಳ್ಳಿ. ನಾನು ಹೇಳಿದ ಮೇಲೆ ಹೋದ್ರೆ ಆಯ್ತು, ಅಷ್ಟು ಗಡಿಬಿಡಿ ಬೇಡ. ಇನ್ನೂ ತುಂಬಾ ಕೆಲಸ ಉಂಟು. ಹೌದು, ಗಾಡಿ ಬಿಡಿ ಮೆಲ್ಲ, ಬೆರಳ ತುದಿ ಸ್ವಲ್ಪ ಮುಟ್ಟಿಗೆ ಮಗ ಹೇಳಿಕೊಟ್ಟಾಗಿ ಹೇಳಿದ್ರೆ ಆಯ್ತು. ಎನ್ನರಸ ಎನ್ನರಸ, ಹೊನ್ನರಸ ಹೊನ್ನರಸ, ಪಟ್ಟದ ರಸ, ಪಟ್ಟದ ರಸ, ಪ್ರಾಣದ ರಸ, ಪ್ರಾಣದ ರಸ ನಿನ್ನ. ಅದು ನಿಮ್ಮ ಅಲ್ವಾ ಪುರೋಹಿತ್ರೆ? ನಿಮ್ಮ ನಿಮ್ಮ ಮುದ್ದು ಮುದ್ದಾದ ಮುದ್ದು ಮುದ್ದಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಹಚ್ಚುವೆನು. ಹಚ್ಚಿರಿ ಮೀಸೆ ಜಾಗ್ರತೆ. ರಾಯ್ರೆ, ಏನು? ಸ್ವಲ್ಪ ಎಣ್ಣೆ ತಕೊಳ್ಳಿ. ಸ್ವಲ್ಪ ತೆಕೊಳ್ಳೋ ಕ್ರಮ ಇಲ್ಲ ನಮ್ಮ. ಅದು ಬೇರೆ ಇದು ಬೇರೆ. ತುದಿಯಲ್ಲಿ ಜಾಗ್ರತೆ. ಎನ್ನರಸಿ ಎನ್ನರಸಿ, ಹೊನ್ನರಸಿ ಹೊನ್ನರಸಿ, ಪಟ್ಟದರಸಿ, ಪಟ್ಟದರಸಿ, ಪ್ರಾಣದರಸಿ, ಪ್ರಾಣದರಸಿ, ನಿನ್ನ ನಿನ್ನ ಕೋಮಲವಾದ ಕೋಮಲವಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಹಚ್ಚುವೆನು. ಹಚ್ಚುವೆನು. ಹಚ್ಚಿರಿ ಹಾಗೆ ಹಾಗೆ ಜಾಗ್ರತೆ. ಇದು ನಿಜಮ್ಮ. ಇದು ಉಡುಗೊರೆ. ಆಶೀರ್ವಾದವೇ ಉಡುಗೊರೆ. ಹೌದಾ? ಹಾಗಾದ್ರೆ ಉಡುಗೊರೆಲ್ಲ ತಂದದ್ದು ನಿನ್ನ ಎಲ್ಲ ಅಧಿಕ ಪ್ರಸಂಗವೇ ಮಾತಾಡ. ಉಡುಗೊರೆ ತರಲಿಲ್ಲ ಯಾರು. ಆಶೀರ್ವಾದ ಉಡುಗೊರೆ ಮೇಲೆ ಬರ್ದಾಗಿದ್ದಾರೆ. ಹಾಗೆ ಹಾಗೆ ಇನ್ನು ಚಪ್ಪರ ಚಪ್ಪರ ಇಳಿಸಿಕೊಂಡು ಎಲ್ಲ ಓಡಿ ಚಪ್ಪರದ ಹಗ್ಗ ಕುತ್ತಿಗೆ ಕಟ್ಟಿದ್ದಾರೆ. ಮತ್ತೆ ಸಾಯಲಿಲ್ಲ. ಚಪ್ಪರ ಇಳಿಸಿಕೊಂಡು ಕ್ರಮ ಮಾಡಿ ಪುಣ್ಯಾತ್ಮ. ಅದು ವಧುವನ್ನು ಚಪ್ಪರ ಇಳಿಸಿಕೊಂಡು ಮಾಲಿನಿ ಆಂಟಿ. ಎಂತದು? ಆಂಟಿ ಆಂಟಿ ಅಲ್ಲ ಮಾರಾಯ, ಅಂಟಿ. ಆದರ್ಶ ದಂಪತಿ ಅಂದ್ರೆ ಹಾಗೆ. ನಿಮ್ಮ ಕಾಲದಲ್ಲಿ ಇತ್ತು, ಈಗ ನಮ್ಮ ಕಾಲದಲ್ಲಿ ಇರಲ್ಲ. ಮಗ ಸ್ವಲ್ಪ ಮುಂದೆ ಬಾ ಮಗ, ಬಿಡು. ನೀವೊಮ್ಮೆ ಕೂತುಕೊಳ್ಳಿ ಮಾರ್ರೆ. ನಿಮ್ಮ ಹೆಂಡತಿ ಬೇರೆ ಯಾರು ಕರ್ಕೊಂಡು ಹೋಗುದಿಲ್ಲ ನಿಮಗೆ. ಯಾಕೆ ಇನ್ನು ಮುಂದೆ ಹೋಗಬಾರ್ದು. ನಾಳೆ ಎಲ್ಲ ಪ್ರಚಾರ ಮಾಡ್ತಾರೆ. ಏನು? ಮಾಲಿನಿ, ಜಾರಿನಿ, ಬೂರಿನಿ ಅಂತ. ಅಯ್ಯೋ ಬಿದ್ರೆ ಬೇಗ ಪ್ರಚಾರ ಆಗುತ್ತೆ. ಹಾಗೆ ಆಗಬಾರ್ದು. ಕೈ ಮುಗಿಬೇಕು. ಮಗಳೇ, ಮದುವೆ ಎಂದಾಕ್ಷಣ ಸ್ವಲ್ಪ ವಿನೋದ ಎಲ್ಲ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಇಷ್ಟೆಲ್ಲ ನಾನು ಮಾತಾಡಿದ್ದು. ಇಂತಹ ಶುಭ ಗಳಿಗೆ ಶುಭ ಮುಹೂರ್ತ ಬರಬೇಕೆಂಬಾಗೆ ನಾವೆಲ್ಲ ಇದುವರೆಗೂ ಕಾಯ್ತಾ ಇದ್ದದ್ದು. ಇಂದಿಗಾಗುವಾಗ ನಾವು ನಂಬಿದಂತ ದೇವರು ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ. ನೋಡಿದ್ಯಾ ಸಭೆ? ಮದುವೆ ಸಂಭ್ರಮ ಪಾಲ್ಗೊಳ್ಳಬೇಕಾಗಿ ಗುರು ಹಿರಿಯರು, ನೆಂಟರಿಷ್ಟರು, ಬಂಧು ಬಳಗದವರು, ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ. ಯಾಕೆ? ಊಟಕ್ಕೆ. ಅಯ್ಯೋ, ಮದುವೆಗೆ ಬಂದದ್ದು ಪೂರಣ. ಇಂಥವರ ಸಮ್ಮುಖದಲ್ಲಿ ಆಶೀರ್ವಾದ ಪಡೆದು ನಾವು ಗಂಡನ ಮನೆಗೆ ಹೋದದ್ದು ಹೌದು ಅಂತಾದ್ರೆ ಭವಿಷ್ಯತ್ತಲ್ಲಿ ನಮಗೆ ಒಳ್ಳೇದಾಗ್ತದೆ. ಕೈ ಮುಗಿ ನಾನು ಹೇಳಿಕೊಟ್ಟಾಗ ಹೇಳಿದಾಯ್ತು. ಎಲ್ಲ ಕೆಮ್ಮು ಪ್ರಾರಂಭ ಅದು. ಹೇಳಿದ್ದಾರೆ ಅಂದ್ರೆ ಇವತ್ತು ಸಪ್ತಪದಿ ತುಳಿದು ಮದುವೆಯಾಗಿ ಗಂಡನ ಮನೆಗೆ ಹೊರಟಂತಹ ಹೊರಟಂತಹ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬಾಗಿ ಕೇಳಿಕೊಳ್ಳಿ. ಆಶೀರ್ವದಿಸಬೇಕಾಗಿ ವಿನಮ್ರ. ಯಾವ ನಮ್ರ? ವಿನಮ್ರ. ಹಾಗಂದ್ರೆ ವಿನಮ್ರ ಅಂದ್ರೆ ಎಂತ? ಅಲ್ಲ, ವಿನಮ್ರ ವಿನಂತಿ. ಓದಿದ್ಯಮ್ಮ ಇಲ್ಲಿ ಬಂದು ಇದು ತಾಯಿ ಮಗಳಿಬ್ಬರ ಎಂತದಿದು ಸ್ವಾಮಿ ಇನ್ನು ಕರ್ಕೊಂಡು ಹೋಗಿ ಏನ್ ಮಾಡ್ತಾನೆ? ಒಳ್ಳೆ ಸಮಸ್ಯೆ. ಮದುಮಗ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ ಅಂತ ನಾನು ಹೋಗಿ ನೋಡಿ ಬರ್ತೇನೆ. ಹೋಗಿ ಅಂತಕ್ಕೆಲ್ಲ ಬೇಗ ಹೋಗ್ತೀನಿ. 1 ವರ್ಷ ಆಗ್ಲಿ, ಈಗ ಗೊತ್ತಾಗ್ತದೆ. ರಾಯ್ರೆ, ಇದು ನಿಮಗೆ ಬರ್ಬೋದು. ಬರ್ತೇನೆ. ಆಗ್ಲಿ, ಒಂದು 4 ಮಾತು ನಿಮ್ಮ ಬಾಯಿಂದ ಹೇಳಿ. ಹೊರಗಲಿ ಇವತ್ತೇ ಆಗ್ಬೇಕು, ಮತ್ತೆ 3 ದಿನ ಇರ್ತದೆ. ನಾನು ಸಭೆಯನ್ನು ಸರಿಯಾಗಿ ಸಭೆ ಉಂಟು, ಸಭೆ ಒಂದಿರಲ್ಲ. ಶುರು ಮಾಡುವುದೇ? ಪ್ರಾರಂಭಿಸಿ. ಅದಕ್ಕೂ ಮುಹೂರ್ತ ಬೇಕಾ? ಆತ್ಮೀಯ ಬಂಧುಗಳೇ, ಓಹೋ, ಎಂತದ್ದು? ಏನು ನೀವು ಮದುವೆ ಮಂಟಪದಲ್ಲಿ ಇದ್ರಲ್ಲ, ಬೇರೆ
ನಿಮ್ಮನ್ನೆಲ್ಲ ಕಟ್ಟಿಕೊಂಡು ನಮ್ಮದು ರಾಜಕೀಯ ಸ್ವಾಮಿ. ರಾಜಕೀಯ ಮದುವೆ ಮಂಟಪದಲ್ಲಿ ಬೇಡ. ಮತ್ತೆ ನೀವು ಹೇಳಿ. ಕೈ ಹೋಗಿರಿ ಗೊತ್ತುಂಟಾ? ಹಾ. ಅದು ನಿಮ್ಮ ಕೆಲಸ ಆಗ್ಬೇಕಲ್ಲ. ಹಾ. ನಮಸ್ಕಾರ 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 ನಮಸ್ಕಾರ. ನಮಸ್ಕಾರ. ಅಯ್ಯೋ ಎಂತದ್ದು ರಾಯ್ದೆ, ಏನಾಯ್ತು? ಏನು ಬೆಳಿಗ್ಗೆ ಹೊಟ್ಟೆಗೆ ತಕೊಳ್ಳಿಲ್ಲ? ಮೂರು ಸಾರಿ ತೆಗೆದುಕೊಂಡಿದ್ದೆ. ಮತ್ತೆ ಇಲಿ ಜ್ವರ ಬಂದಾಗ ನಮಸ್ಕಾರ ನಮಸ್ಕಾರ. ನೋಡಿ, ಇಲಿ ಜ್ವರ ಬಂದ್ರೆ ಹೀಗೆ ಆಗ್ತದೆ. ಸ್ವಲ್ಪ ಗಟ್ಟಿ ಹೇಳಿ ಮಾರ, ಅಲ್ಲಿ ಬೊಬ್ಬೆ ಆಗ್ತಾರೆ. ಮತ್ತು ಮಕ್ಕಳಿಗೆ ಸ್ವರ ಇಲ್ಲೋದು ಕೇಳ್ತಾರೆ. ನಮಸ್ಕಾರ. ಕೆಳಗೆ ಹಾಕ್ತಾರೆ ಮಾರಾಯ. ನೀವು ಈಗಂತೂ ಚೌತಿಯ ಗಣಪತಿಯ ಪ್ರೇತವೇ? ಪ್ರೇತ ಬಿಡಿಸ್ತೇನೆ ಈಗ. ಈ ಸ್ವರ ಬೇಡ, ಸ್ವಲ್ಪ ಸ್ಥಾಯಿದಾಗ್ಲಿ. ಹೌದಾ? ಹಾ. ಆಗ್ಲಿ. ಇವತ್ತು ಈ ಶೋಣಿತಾಪುರದಿಂದ ಒಬ್ಬಳಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ಎತ್ತದ್ದು ಸ್ವಾಮಿ? ಕರ. ಹಾಗೆ ಹೇಳಿ. ಕರಗ್ರಹಣವಾಗಿದೆ. ಹೆಂಡತಿ ಕರ್ಕೊಂಡು ಹೋಗುತ್ತೇನೆ. ಹೆಂಡತಿಯನ್ನು ಕರೆದುಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ ಆಗ್ಲಿಕ್ಕಿಲ್ಲ. ಯಾಕೆ? ನಾವು ದುರ್ಗಮದಲ್ಲಿ ಹೋಗುವ. ನೀನು ಹೋಗಿ ನನಗೇ ತಾಗಬೇಕ ಮಾರಾಯ. ಸುಗಮ ಅಂದ್ರೆ ಎಂತದು? ಹಾ, ಹೌದು. ಸುಖಕರವಾಗಿ ಹೋಗುವ ಹಾಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕೆಂಬ ಹಾಗೆ ವಿಜ್ಞಾಪನೆ ಕೇಳಿಕೊಳ್ಳುವುದು. ಆಶೀರ್ವಾದಿಸಬೇಕಾಗಿ ಕೈ ಮೇಲೆ ಹೋಗಿ ಆಯ್ತು. ಮತ್ತೆ ಅಲ್ಲಿ ಹಿರಿಯರ ಆಶೀರ್ವಾದ ಸಿಕ್ಕಿದ ಹಾಗೆ ಅದು. ಇನ್ನು ನೀವು ಒಂದು ಹೇಳಿಸಿ. ದೊಡ್ಡ ಆಶೀರ್ವಾದ ಅದು ಹೋಗಿ ಬನ್ನಿ. ಆಗಲಿ, ನನ್ನ ಆಶೀರ್ವಾದ ಇದ್ದೇ ಇದೆ. ನಿಮ್ಮ ಸಂತಾನ ಉತ್ತರೋತ್ತರವಾಗಲಿ ಅಂತ ನೀವು ಮುಂದುವರಿಸಿ. ಮುಂದೆ ಎಣ್ಣೆಯ ಮುಟ್ಟುವುದರು ಅಡಿದ ಮೇಲೆ ಇಂದ್ರಲೋಕವ ಬಯಸಿ ಎರಡಿ ದುರಗೆಂದು ಮಹಾಫಲವೆರಸಿ ಮುಂದೆ ಏನು ಗತಿಯೂ ಪರಾಕ್ರಮಿಗಳನ್ನೇ ಮಕ್ಕಳನ್ನಾಗಿ ಪಡೆದರು. ಅವರ ಶೌರ್ಯ ಸಂಭ್ರಮಗಳನ್ನು ಕಂಡು ಆನಂದಿಸುವಂತಹ ಭಾಗ್ಯ ನನಗಿಲ್ಲದಾಗಿ ಹೋಯಿತು. ನನ್ನ ತಂಗಿಯ ಮಕ್ಕಳ ದೇವತೆಗಳೆಲ್ಲರೂ ಸ್ವರ್ಗಲೋಕದಲ್ಲಿ ಸಂಪತ್ತಿನಲ್ಲಿ ಮೆರೆಯುತ್ತಾ ಇದ್ದಾರೆ. ಹಾಗಾಗಿ ಆ ಸ್ವರ್ಗಲೋಕವನ್ನು ನಮ್ಮದಾಗಿರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನನ್ನ ಮಕ್ಕಳನ್ನೆಲ್ಲ ಕಳುಹಿಸಿಕೊಟ್ಟೆ. ಹೋದಂತಹ ಮಕ್ಕಳು ಯಾರೂ ಹಿಂತಿರುಗಿ ಬರಲಿಲ್ಲ. ಒಂದು ಕಡೆಯಿಂದ ಪುತ್ರ ಶೋಕ, ಇನ್ನೊಂದು ಕಡೆಯಿಂದ ನನ್ನ ಆಶೆ ಈಡೇರಿಸುವವರು ಯಾರಿದ್ದಾರೆ ಬೇಕಲ್ವೇ? ನನ್ನ ದುಃಖಕ್ಕೆ ಕಾರಣ ಸುರರಾಗಿದ್ದಾರೆ ಮಗನೇ. ಚಿಂತೆಯನ್ನು ಬಿಡಿ, ಈ ಕ್ಷಣವೇ
ಕರೆದುಕೊಂಡು ಬಂದೆ. ನಿಜ. ವೈರತ್ವ ಇಲ್ಲ. ಯಾರು ನೀನು? ಎಲ್ಲವೋ ಬಿಟ್ಟು ಸುರ ಪದವಿಯನ್ನು ಏರಿದೆ. ಹೌದು. ಸುರಪಾಲವನ್ನು ಬಾಡಿ ತೋರಿಸಿದೆಯಾ ಪಾಪೆ? ಸರಿ. ನಾಲ್ಕಲೋಕವನ್ನು ಗೆದ್ದ ಮಾತ್ರಕ್ಕೆ ಜಯ ನಿನ್ನದೆಂದು ಭಾವಿಸಬೇಡ. ಮತ್ತೇನು? ನಿನ್ನ ವಿರೋಧಿಯಾಗಿ ಬಂದವ ಸಾಮಾನ್ಯನಲ್ಲ. ಯಾರಯ್ಯ ನೀನು? ಯಕ್ಷರಾಜ ವೀರಭದ್ರ. ವಧೆಯಾಗಿದೆ. ತಡ ಮಾಡುವುದು ಸರಿಯಲ್ಲ. ಬಳಿಕ
ನಿನ್ನದೇನಿಲ್ಲಿ ಸಂಗೀತ ಅಭ್ಯಾಸ ಆಗುತ್ತಾ ಉಂಟಾ? ಅಲ್ಲ, ದುಃಖ ಸನ್ನಿವೇಶ, ದುಃಖ ರಸ. ಅದ್ಯಾಕೆ ದುಃಖ ರಸ? ಹಾಗೆ ಇಲ್ಲಿ ಎಲ್ಲ ಅದು ಸಿಗ್ಲಿಲ್ವಾ? ಗೊತ್ತಾಗಿಲ್ಲ. ಎಂತದ್ದಮ್ಮ, ಏನಾಯ್ತು? ನೆನಪು ಮಾಡಿ. ನಾನು ನಿಮ್ಮ ಗಂಡ. ಯಾರು ಯಾರಿಗೆ ಗಂಡ? ನಾನು ನಿಮ್ಮ ಗಂಡ ಅಲ್ಲ. ಮತ್ತೆ ಅಂತದ್ದೊಂದು ದೌರ್ಭಾಗ್ಯ. ದೌರ್ಭಾಗ್ಯ ಯಾರಿಗೆ? ನಿಮಗೊಂದಂತದ್ದು ದೌರ್ಭಾಗ್ಯ ಬರುವುದಕ್ಕುಂಟ? ಹಾಗೆ ಹೇಳು. ನಿಮ್ಮ ಗಂಡನೊಟ್ಟಿಗೆ ಜೊತೆಯಲ್ಲಿ ಇರುವವ ನಾನು. ನೀನಾ? ನಾನು ನೋಡ್ಲಿಲ್ಲ. ನೀವೆಂತದ್ದು ನೋಡುದು? ನೀವು ಬರುವಕ್ಕಿಂತ ಮೊದಲೆಲ್ಲ ನಾನೇ ಜೊತೆಯಲ್ಲಿದ್ದ. ಹಾಗೆ ಆಮೇಲೆ ನಿಮ್ಮೊಟ್ಟಿಗೆ ವಿಹಾರಕ್ಕೆಲ್ಲ ಹೋಗಿ. ಹೌದೌದು. ಹೌದು. ಅಮ್ಮನೊಟ್ಟಿಗ? ಹೌದೌದು. ಅಮ್ಮ ಆ ದಿವಸ ಸ್ವಲ್ಪ ಆಲೋಚನೆ ಮಾಡಿ ಅಂತ ಹಿಂದೆ. ಏನು? ನಿಮ್ಮ ತಮ್ಮ ದೊಡ್ಡಮ್ಮ. ದೊಡ್ಡಮ್ಮ ಯಾರ? ದೊಡ್ಡಮ್ಮ ಅಂದ್ರೆ ನಿಮ್ಮ ಅಮ್ಮ. ನನ್ನ ಅಮ್ಮ ನಿನಗೆ ದೊಡ್ಡಮ್ಮ ಹೇಗಾಗುವುದು? ನೀವು ನನ್ನ ಅಮ್ಮ ಆದ್ರೆ ಅಮ್ಮ ನಮ್ಮ ದೊಡ್ಡಮ್ಮ ಅಲ್ವಿ? ನಿನ್ನ ಭಾವನೆ ಭಾವನೆ. ದೊಡ್ಡಮ್ಮ ತಲೆಬಿಸಿ ಮಾಡ್ತಾ ಇದ್ರು. ಯಾರಿದ್ದಾರೆ ಸ್ವರ್ಗ ಲೋಕವನ್ನು ನನಗೆ ಜಯಿಸಿಕೊಡುವವರು ಯಾರಿದ್ದಾರೆ ಎನ್ನುವ ಹಾಗೆ ದುಃಖ ಮಾಡ್ತಿರುವಾಗ ನಿಮ್ಮ ಗಂಡ ಬಂದು ದುಃಖ ಮಾಡ್ತಾ ಇರುವಾಗ ನಿಮ್ಮ ಗಂಡ ಪ್ರವೇಶ ಮಾಡಿ ನಿಟ್ಟೆಯವರೇ, ಅದು ಅತ್ತೆಯವರೇ. ಅತ್ತೆಯವರೇ ಚಿತ್ತಪುಡಿ ಅಲ್ವಾ? ಚಿಂತೆಪುಡಿ ಅಂತ ನಾನಿದ್ದೇನೆ. ಸ್ವರ್ಗವನ್ನು ತಂದು ನಿಮ್ಮ ಕಾಲ ಬುಡದಿ ಅಲ್ವಾ? ಬುಡಾದಿ ನಾನಿರಿಸುವೆ. ಕೊಡಿ ನನಗೊಂದು ರಣವೀಳ್ಯ ಎನ್ನುವ ಹಾಗೆ ಅತ್ತೆಯಲ್ಲಿ ಭಾಷೆಗೆಟ್ಟು ಹೋದದ್ದು ನೀನು. ಭಾಷೆ ಕೊಟ್ಟು ಹೋದದ್ದು. ಹೋಗುವಾಗ ನನ್ನನ್ನು ಕೂಡ ನೀನು ಕೂಡ ಬಾ ಎನ್ನುವ ಹಾಗೆ ಕರೆದುಕೊಂಡು ಹೋದದ್ದು. ಈಗ ಸ್ವರ್ಗಕ್ಕೆ ಹೋದದ್ದ? ನಾನು ಮತ್ತು ನಿಮ್ಮ ಗಂಡ ಸೇನಾ ಸಮೇತರಾಗಿ ಸ್ವರ್ಗಕ್ಕೆ ಹೋದವರಲ್ವಾ? ಅಲ್ಲಿಂದ ಬರೋನೆ? ಅಲ್ಲಿಂದ ನೇರವಾಗಿ ದಿಲ್ಲಿಗೆ. ವಿಷಯ ಭಿನ್ನ ಬಗೆಯ ಮಾಲಿನಿ ಗುಣ
ಮತ್ತೇನೊಂದು ಉಲ್ಲಾಸದಲ್ಲಿದ್ದಿ. ಅದು ಸ್ವರ್ಗದಿಂದ ಬಂದದಲ್ಲ, ಓ ಅದಕ್ಕೆ ಒಂದು ಉಲ್ಲಾಸ ಉತ್ಸಾಹ. ಅಮ್ಮ ಏನು ಅದು ವಿಷಯ ಇರ್ಲಿ, ಆ ನಾವೀಗ ಮುಖ್ಯವಾದಂತಹ ವಿಷಯಕ್ಕೆ ಬರುವ. ಬಾ ಒಮ್ಮೆ. ಅಮ್ಮ ಓ ನಾನು ನಿಮ್ಮ ಗಂಡ ಸೇನಾ ಸಮೇತರಾಗಿ ಆ ಇದೇ ದಾರಿಯಾಗಿ ಇದೇ ದಾರಿ ಮೇಲೆ ಹೋದದ್ದು, ಆ ಸ್ವರ್ಗವನ್ನು ಸೇರಿದೆವು. ಪ್ರಯಾಣದ ಮೇಲೆ ಪ್ರಯಾಣವ ಬೆಳೆಸಿ 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 ಹೋಗಿ ಅಂತೂ ಇಂತೂ ಸ್ವರ್ಗವನ್ನು ಮುಟ್ಟಿದೆವು. ಮುಟ್ಟಿದ್ರಿ. ಸಾಧಾರಣ ಮುಟ್ಟುವಾಗ 2 ಕಾಲ ಆಗಿದೆ. ಏ ಹಾಗಲ್ಲ, ತುಂಬಾ ಪ್ರಯಾಣವನ್ನ ಬೆಳೆಸಿದ್ದೀರಾ. ಹೌದೌದೌದು. ಕಾಲು ಒಂದು ಲೆಕ್ಕದಲ್ಲಿ ಆಗಿದೆ. 2 ಕಾಲು 1 ಲೆಕ್ಕ ಆಗಿದೆ. ಆ, ಹೋಗಿ ಮುಟ್ಟಿದ್ದೆ ತಡ. ಇದು ಅರಿವರ್ಷ ಖಂಡ. ಹರಿ ವರ್ಷ. ಹಾ ನಿಮ್ಮ ಗಡ್ಡೆ ಹೇಳು, ಆ, ಇದುವೇ ಅರಿವರ್ಷ ಖಂಡ. ಯಾರು ಅವಸರ ಮಾಡಬೇಡಿ, ಬೇಡ ಇವತ್ತು. ಅವಸರ ಮಾಡುದು ಬೇಡ. ಆ, ಯಾರು ಬರ್ತಾರೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿರುವ ಎನ್ನುವ ಹಾಗೆ ನಿಮ್ಮ ಗಂಡಂತೂ ಆಜ್ಞೆ ಆಯ್ತು. ಆಚಾರ್ಯ ಅಲ್ವಾ? ಆಜ್ಞೆ. ಆಜ್ಞೆ ಆಯ್ತು. ಆ, ಇರ್ಲಿ, ಸ್ವರ್ಗವನ್ನು ಉಳಿಸಿಕೊಳ್ಳುವುದಕ್ಕೆ ಯಾರು ಬರ್ತಾರೆ ಎನ್ನುವ ಹಾಗೆ ನಾವು ಕೂಡ ನಿರೀಕ್ಷೆಯಲ್ಲಿದ್ದೆವು. ಆ, ದೇವತೆಗಳಿಗೆ ವಿಷಯ ಮುಟ್ಟಿತು. ಆಟದವರು ಬಂದು ನಿಂತಿದ್ದಾರೆ ಅಂತ ಗೊತ್ತು. ಆಟದವರು ಯಾರು ಬಂದದ್ದ? ಹಠದವರು. ಹಠದವರು ಸ್ವರ್ಗ ಬೇಕು ಎನ್ನುವ ಹಠದವರು. ಸ್ವರ್ಗವನ್ನು ಜಯಿಸಿಕೊಳ್ಳಬೇಕು ಎನ್ನುವಂತಹ ಹಠದವರು ಆ, ಬಂದು ಬೀಡು ಬಿಟ್ಟಿದ್ದಾರೆ ಎನ್ನುವ ಹಾಗೆ ಮೊದಲೇ ವಿಷಯ ತಿಳಿಯಿತು. ದೇವೇಂದ್ರನ ಆಜ್ಞೆ ಆಯ್ತಂತೆ. ಆ, ಹೋಗಿ ಅಷ್ಟದಿಕ್ಪಾಲಕರು ಬಂದವರನ್ನು ಎದುರಿಸಿ ಆ. ಎನ್ನುವ ಹಾಗೆ ದೇವೇಂದ್ರನ ಆಜ್ಞೆ ಆಯ್ತಂತೆ. ಓಹೋ ಆಯ್ತಾ? ನಾವು ಕೂಡ ನಿರೀಕ್ಷೆಯಲ್ಲಿದ್ದ ಯಾಕೆ? ಅಷ್ಟದಿಕ್ಪಾಲಕರು ಬರ್ತಾರಲ್ಲ, ಬರ್ಬೇಕು. ನೋಡಿಕೊಳ್ಳುವ ಎನ್ನುವ ಹಾಗೆ ಆ, ಒಬ್ಬರ ಹಿಂದೆ ಒಬ್ರು, ಒಬ್ಬರ ಹಿಂದೆ ಒಬ್ರು, ಬೆನ್ನು ಬೆನ್ನಿಗೆ ಬೆನ್ನು ಬೆನ್ನಿಗೆ ಬೆನ್ನು ಬೆನ್ನಿಗೆ ಅಷ್ಟದಿಕ್ಪಾಲಕರು ಬಂದ್ರು. ಬಂದ್ರ? ಬಂದದ್ದು ಮಾತ್ರ 8 ಮಂದಿ. ಏ ಅಷ್ಟ ಅಂದ್ರೆ 8. ಆ, ಯಾವುದರಿಂದ? ಅದು ಮೊನ್ನೆಯಿಂದ. ಅಷ್ಟ ಅಂತ ಹೇಳಿದ್ರೆ ಅದ್ರ ಅರ್ಥ 8 ಅಂತ ಹೇಳಿ, ಅದು ಮೊನ್ನೆಯಿಂದ ಆಗ್ಬೇಕು ಅಂತ ಹೇಳಿಲ್ಲ. ಎಷ್ಟು ಕಡಿಮೆ ಏ ಮಾಡಿದ್ರೆ ಜಾಸ್ತಿ ಕಡಿಮೆ ಇನ್ನು ಮಾಡ್ಲಿಲ್ಲ. ಮಾಡ್ಲಿಲ್ವಾ? ಆಹಾ. ಇಲ್ಲಿ ನಾವ್ಯಾಕೆ ಚರ್ಚೆಗೆ ಹೋಗುದು? ಅಷ್ಟಾದ್ರೆ 8 ಆದ್ರೆ 8. ಆ, ಅಗ್ನಿ ಬಂದ, ಯುದ್ಧ ಮಾಡಿದ, ಪೆಟ್ಟು ತಿಂದು ಓಡಿದ. ಓಡಿದ. ವಾಯು ಬಂದ, ಆ. ನಿಮ್ಮ ಗಂಡನಿಗೆ ಸನಸಾಡುವುದಕ್ಕೆ ಸಾಧ್ಯವಾಗದೆ ಅಲ್ಲಿಗೆ ಮಣ್ಣು ಮುಕ್ಕಿ ಓಡಿದ. ಓಡಿದ. ಓಡಿದ ಆ. ನಿವೃತ್ತಿಯಾಗಿ ಒಬ್ಬರ ಹಿಂದೆ ಒಬ್ಬರು ಓಡಿ 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 ಕೊನೆಗೆ ಮತ್ತೊಬ್ಬ ಬಂದ. ಯಾರು? ಕೋಣನ ಮೇಲೆ ಏರಿಕೊಂಡು ಪಾಚ ಕೈಯಲ್ಲಿ ಹಿಡಿದುಕೊಂಡು ಏರಿಕೊಂಡು ಬಂದವನೇ ಯಮ ಧರ್ಮ. ನಿನ್ನ ಕರ್ಮ ಅದು. ಸರಿ ಹೇಳು. ಯಮ ಹಾ. ಯಮ ಬರುವಾಗ ನನಗೆ ನಿಮ್ಮದ್ದೇ ನೆನಪ. ಏಯ್! ಯಮ ಬರುವಾಗ ನನ್ನ ನೆನಪೇನಾಗುದು ನಿನಗೆ? ನೀವು- ನಾನು ಹೋಗ್ಲಿಕ್ಕೆ ಕಾಯ್ತಾ ಇದ್ಯಾ? ಅಲ್ಲಮ್ಮ, ಮತ್ತೆ ನೀವು ಕೂಡ ಬಂದಿದ್ದರೆ ಯಮನ ಚಿತ್ರಣ ಹೀಗುಂಟು ಅಂತ ಒಂದು ನೋಡಬಹುದು. ನನಗೆ ಗೊತ್ತಿದೆ ಹೇಗಿರ್ತಾರೆ ಅಂತ ಹೇಳಿ. ಹಾ. ಕೋಣನ ಮೇಲೆ ಏರಿಕೊಂಡು ನಿಮ್ಮ ಗಂಡನೊಂದಿಗೆ ಯುದ್ಧಕ್ಕಾಗಿ ಬಂದ. ಬಂದ್ರ? ಬಂದ ಆ. ಎದುರು ನಿಂತ ನಿಮ್ಮ ಗಂಡ ಅವರನ್ನು ಒಂದು ದುರುಗುಟ್ಟಿ ನೋಡಿದ್ರು. ಆ. ಯುದ್ಧ ಆಯ್ತು. ನಿಮ್ಮ ಗಂಡ ಒಂದು ಕೊಟ್ಟಂತ ಪೆಟ್ಟಿನಲ್ಲಿ ಯಮ ಎಲ್ಲಿಗೆ ಹೋದಂತೆ ಇಲ್ಲ. ಓಡಿದ್ನ? ಯಮ ಹೋದಂತೆ. ಯಮ ಹೋದ. ಆ. ಕೋಣ ಮಾತ್ರ ಕಂಬಳಕ್ಕೆ ಹೋದ. ಯಾವುದಕ್ಕೆ? ಕಂಬಳಕ್ಕೆ. ಕಂಬುಳ. ಕಂಬಳ ಕಂಬಳ ಹಾಗಂದ್ರೆ ಕಂಬಳ ಗೊತ್ತಿಲ್ವಾ? ಅಲ್ಲೇ ಗೊತ್ತಿಲ್ಲ. ನೋಡಿ ಅಮ್ಮ, 2 ಇದು ಉಂಟು. ಇದು ಯಾವುದು? 2 ಇದಿರ್ತದೆ. ಅಲ್ಲ ಅದ್ರ ಹೆಸರು ಹೇಳು. ಅದೇ ಅದೇ ಹೆಸರು ಗೊತ್ತಿಲ್ಲ ನನಗೆ. ಮತ್ತೆ ಅದನ್ನೇ ಕೇಳು. ಎದುರು ಇದಿರ್ತದೆ. ನಾನು ಪೆಟ್ಟಿಗೆ ಹೋದದಲ್ಲ, ಇದರ ಪಟ್ಟಂತ ವಿಷಯ ಗೊತ್ತಿಲ್ಲ. ಹಾ. ಎದುರು 2 ಇದಿರ್ತದೆ. ಹಾ. ಅದರಲ್ಲಿ 4 ಕೋಣ ಇರ್ತದೆ. ಅದಕ್ಕೆ ಒಂದು ಜನ ಇದು ಮಾಡ್ಲಿಕ್ಕೆ, ಯಾವುದು? ಇದು ಮಾಡ್ಲಿಕ್ಕೆ ಹಾ, ಹಾ. ಒಬ್ಬ ಪೀ ಅಂತ ಊದುದಕ್ಕುಂಟು. ಹಾ. ಒಬ್ಬೋ ದೇವ ಒಂದು ಓಡ್ತಾರೆ. ಕಳ್ಳು ಮುಳ್ಳೆಲ್ಲ ಕಾಲಿಗೆ. ಕಳ್ಳುವ? ಹಾ, ಕಲ್ಲು ಮುಳ್ಳೆಲ್ಲ. ಹಾ, ಕಳ್ಳುವ. ಮೊದಲು ಬಂದವರಿಗೆ ಅವಮಾನ. ಅವಮಾನ ಅಲ್ವಾ? ಬಹುಮಾನ. ಬಹುಮಾನ. ಬಹುಮಾನ ಹಾ. ಅದು ಭೂಲೋಕದಲ್ಲಿ ನಡೆಯುವುದಂತೆ. ಆ ವಿಷಯ ಬಿಡೋಣ. ಬಿಡೋಣ. ಈಗ ನಾವು ಸ್ವರ್ಗದ ವಿಷಯಕ್ಕೆ ಬರೋಣ. ಬರೋಣ. ಇವ ಹೋದವ ಹೋಗ್ಲಿ. ನಿರೀಕ್ಷೆ ಇದ್ದದ್ದು ಅವ ಸುರಪ್ಪನ ಮೇಲೆ. ಆ. ರಪ್ಪ ಬಂದ. ಬಂದ. ಸುರಪ್ಪ ಬಂದ. ಆ. ಐರಾವತವನ್ನು ಅಡರಿ ವಜ್ರಮುನಿಯೊಂದಿಗೆ, ವಜ್ರ ಮುನಿ ಅಲ್ವಾ? ವಜ್ರಾಯುಧ. ವಜ್ರಾಯದೊಂದಿಗೆ ಆ. ಜಲಪಿಸುತ್ತಾ ಜಲಪಿಸುತ್ತಾ ನಿಮ್ಮ ಗಂಡನ ಮುಂದೆ ನಿಂತ. ನಿಂತ. ನಿಮ್ಮ ಗಂಡ ಹೀಗೆ ನೋಡಿ, ನೋಡಿ ನಿನ್ನನ್ನೇ ಕಾದ ಕೂತದ್ದು ನಾನು. ಕಾದ ಕಾದ ಕಾದು ಕುಳಿ. ಕಾದ ಕೂತದ್ದು ನಾನು. ಆ. ಬಂದಿಯಲ್ಲ ಆ ಯುದ್ಧಕ್ಕೆ. ಹೇಳಿದ್ದೆ ತಡ. ಆ. ಅವ ಯುದ್ಧರಂಗಕ್ಕೆ ಇಳಿದ. ಇಳಿದು ಪರಸ್ಪರ ಇಬ್ಬರ ಯುದ್ಧ ಆಯ್ತು. ನಡೆದಂತ ಯುದ್ಧದಲ್ಲಿ ನಿಮ್ಮ ಗಂಡ ಹಾ. ಅವನಿಗೆ 4 ಬಾರಿಸಿದ್ದು, ಬಾರಿಸಿ ಸ್ವರ್ಗದಿಂದ ಓಡಿಸಿದ್ದು. ಓಡಿ ಹೋದ್ನ. ಅವನು ಯಾವಾಗ ನಿಂತಿದ್ದಾನೆ ಅಂತ ಬೇಕಲ್ಲ, ಅವನು ಓಡುದೇ ಆಯ್ತು. ಯಾವಾಗ ಓಡುದೇ ಆಯ್ತು. ಹಾ. ಇರ್ಲಿ, ಹೋಗ್ಲಿ ಆಯ್ತು. ಹೋಗ್ಲಿ ಆಯ್ತು. ಪೀಠ ನಮ್ಮದಾಯ್ತಾ? ಆಯ್ತು. ಹೋಗಿ ಕುಳಿತುಕೊಂಡು ಆಚೆ ನೋಡ್ತಾರೆ. ಯಾಕೆ? ಅವ್ರೆಂತದ ಬರುದಿಲ್ಲ, ಬರುದಿಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅದು? ಅದು ಅದು ಕುಳಿತಾಗ ಒಂದು ಹೇಳಲಿಕ್ಕೆ
ಯಾಕಂದ್ರೆ ಜಾಗ ಹೊಸತಲ್ಲ, ನಾವು ಕೂಡ ಹಾಗೆ ಹೊಸ ಜಾಗದಲ್ಲಿ ಒಮ್ಮೆ ಕುತ್ಕೊಳ್ಳುವ ಪಕ್ಕ ಬರ್ದಿಲ್ಲ. ಹಾಗಲ್ವಾ? ಬಲ್ಲಿರೇನಯ್ಯ ಬಲ್ಲಿರೇನಯ್ಯ ಅಂತ ಕೇಳಿದ್ರು. ಹಿಂದಿನವರು ಕೂಡ ಬಲ್ಲಿರೇನಯ್ಯ ಎನ್ನುವ ಹಾಗೆ ಹೇಳಿದ್ರು. ಸ್ವರ್ಗಕ್ಕೆ ಯಾರು ಆಯ್ತಲ್ಲ ನಿಮ್ಮ ಗಂಡನ ಮತ್ತೆ ನನ್ನವರೇ ಹೇಳಿದ್ರು. ಇರ್ಲಿ, ಸ್ವರ್ಗ ನಮ್ಮ ಸ್ವಾಧೀನ ಆಯ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆಯ್ತು. ಎಲ್ಲರೂ ಸಂಭ್ರಮದಿಂದ ಇರುವಾಗ ಒಂದು ಮೇಲಿಂದ ರಗ 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 ಅಂತ ಒಬ್ಬ ಇಳಿದು ಬಂದು ನಿಂತಿದ್ದಾನೆ. ಯಾರಪ್ಪ? ಒಬ್ಬ ಹುಡುಗ. ಯಾರಂತೆ? ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಗಂಡ ಹೀಗೆ ನೋಡಿ ಹೊಸ ಬಾಲ. ಹೌದೌದು. ಏನು ಬಂದದ್ದು ಕೇಳಿ. ಅವ ಹೇಳಿದ, ನಿಮ್ಮನ್ನು ನೋಡುದಕ್ಕೆ ನೀವು ಬರ್ತೀರಂತೆ, ನಮ್ಮನ್ನು ನೋಡುದಕ್ಕೆ ನಾವು ಬರಬಾರ್ದ? ಅವ ಹೇಳು ಹಾಗೆ. ನಮ್ಮವರು ಹೇಳಿದ್ದು ಬೇಕುಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗುವುದಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು. ಆ ದಾರಿ ಅಂತ ಹೇಳಿಲ್ವಾ? ನಿಮ್ಮ ಗಡ್ಡ ಹೇಳಿದ್ದು ಆ ದಾರಿಯಲ್ಲಿ ಹೋಗು ಅಂತ. ಅದಾಗುದಿಲ್ಲ ಅಂತೆ. ಮತ್ತೆ ಅಂತರಂಗದಿಂದ ಸ್ವರ್ಗದಿಂದ ನೀವು ಬಹಿರಂಗ ಆಗಬೇಕು, ಪೀಠ ಬಿಟ್ಟು ಕೊಡಬೇಕು ಅಂತ ಅವನ ಅರ್ಥ. ಹಾಗೆ ನಿಮ್ಮ ಗಂಡನಿಗೆ ಸಿಟ್ಟು ನೆತ್ತಿಗೆ ಅಂತ ಏರ್ಲೇಬೇಕು. ಇಷ್ಟೊತ್ತು ನಾನು ಯುದ್ಧ ಮಾಡಿ ಸಂಪಾದಿಸಿಕೊಂಡಂತ ಪೀಠ ಯಾಕಚ್ಚಿತ್ತು, ಒಂದು ಹಕ್ಕಿ ಒಂದು ಸ್ವರ್ಗದ ಪೀಠವನ್ನು ಬಿಟ್ಟು ಕೊಡು ಅಂತ ಹೇಳಿದ್ರೆ ಅವ ಬಿಟ್ಟು ಕೊಟ್ಟಾರ? ಹೌದು, ಕೊಟ್ಟಾರ. ಕೊಡ್ಲಿಕ್ಕೆಲ್ಲ ಕೋಪ ಬಂತು, ಮುಖವನ್ನು ಹೀಗೆ ತಿರುಗಿತು. ಸಿಟ್ಟಿನ ಬರದಲ್ಲಿ ಹೀಗೆ ತಿರುಗಿಸು. ಇವ 4 ಹೆಜ್ಜೆ ಹಿಂದೆ ಹೋದದ್ದು ರಗ 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 ಅಂತ ಬಂದ. ನನ್ನವರಿಗೆ ಹೊಡೆದನ ಒಂದು ಪೆಟ್ಟು ನಿಮ್ಮ ಗಂಡನಿಗೆ ರೆಕ್ಕೆಯಿಂದ ಬೀಸಿ. ಅವರು ಸುಮ್ಮನೆ ಬಿಡುವುದಿಲ್ಲಪ್ಪ. ಬಿಡ್ಲಿಲ್ಲ. ಅವರು ಬಿಡುವುದೇ ಇಲ್ಲ. ಬಿಟ್ರೆ ಏಸಿಗೆ. ಅವರನ್ನು ಬಿಟ್ರೆ ಹೇಸಿಗೆ. ಯಾಕೋ? ನನ್ನವರು ಶಕ್ತಿಗಾರರು. ಶಕ್ತಿಗಾರ ನಿನ್ನ ಅಪ್ಪ ಶಕ್ತಿಗಾರರು ಕುಳಿತಿದ್ರ ಎದ್ದು ನಿಂತು. ಇವ 4 ಹೆಜ್ಜೆ ಮತ್ತೆ ಹಿಂದೆ ಹೋದವನೇ ಅಲ್ಲಿಂದ ರಗ 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 ಪುನಃ ನಿಮ್ಮ ಗಂಡ ಪುನಃ ಅಲ್ವಾ? ಪುನಃ ಪೆಟ್ಟದಿಂದ ಎಡಕಾಲು ತೆಗೆದು ನಿಮ್ಮ ಗಂಡನ ಎದೆಗೆ ಮೇಲೆ ಇಟ್ಟಿದ್ದಾರೆ. ಎದೆ ಮೇಲೆ. ಅವಾಗ ನಿಮ್ಮ ಗಂಡ ಒಂದು ಕೈ ಹೀಗೆ ಇಟ್ಕೊಂಡಿದ್ದಾರೆ, ಹಿಡಿದು ಎದೆ ನೋವು ಅಂತ ಬೊಬ್ಬೆ ಆಗ್ತಾ ಇದ್ದಾರೆ. ನೀನು ಪಕ್ಕದಲ್ಲಿ ಇರ್ಲಿಲ್ವಾ? ಇದ್ದೆ. ಏನು ಹೇಳಿದೆ? ಹೇಗೆ? ಎದೆ ನೋವು ಅಂತ ಬೊಬ್ಬೆ ಹಾಕಿದ್ರೆ ಆಗುದಿಲ್ಲ, ಎಕ್ಸರೆ ತೆಗಿರಿ. ಅಲ್ಲಿ ಕಾಲಿಟ್ಟದ್ದು ಯಕ್ಷ. ಅವನಲ್ಲಿ ಯಕ್ಷನೇ ಕಾಲು ತೆಗಿ ಅಂತ ಹೇಳ್ಬೇಕು. ಯಕ್ಷನೇ ಕಾಲು ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ವ? ಅದಕ್ಕೆ ಅವ ಏಕವಚನದಲ್ಲಿ ನನ್ನನ್ನು ಕರೆದ ಅಂತ ಹೇಳಿ ಅಲ್ಲಿಂದ ಕಾಲು ತೆಗೆದು ನಂದೇ ತೆಗಿತ್ತು. ನೀ ಹೋಗ್ತಿದ್ದಿ. ಅದಕ್ಕೆ ಬಂದ ಯಕ್ಷನಿಗೆ ನಾನು ಮರ್ಯಾದೆ ಕೊಟ್ಟದ್ದು. ಹೇಗೆ? ಯಕ್ಷರೇ ಕಾಲು ತೆಗಿರಿ, ಕಾಲು ತೆಗಿರಿ ಹೇಳಿದ್ದೆ ತಡ. ನನ್ನ ಮಾತಿಗೊಂದು ಮರ್ಯಾದೆ ಕೊಟ್ಟ, ಕಾಲು ತೆಗೆದ, 4 ಹೆಜ್ಜೆ ಹಿಂದೆ ಹೋಗಿ ಮತ್ತೊಮ್ಮೆ ರಗ 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 ಅಂತ ನನ್ನವರಿಗೆ ಆವಾಗ ನಿಂತಿದ್ರ. ಅಲ್ಲಿಗೆ ಮಲಗಿ ಯುದ್ಧವನ್ನು ಮಾಡ್ತಾರೆ. ಮಾಡ್ಯಾರು ಅಂತ ನಾನು ಕೂಡ ಯೋಚನೆ ಮಾಡಿದೆ. ಇಲ್ಲ, ಪ್ರತಿಕ್ರಿಯೆ ಅಂತದಿಲ್ಲ. ಹೌದು, ಗೊತ್ತಾಗ್ತದೆ. ಬೇಜಾರಾಯ್ತು. ಹತ್ತಿರ ಹೋಗಿ ಮುಟ್ಟಿ ತಟ್ಟಿ ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆವಾಗ ಇಲ್ಲ, ಎಂತದ್ದಿಲ್ಲ. ಉಚ್ಛ್ವಾಸ ಎಂತದ್ದಿಲ್ಲ. ಉಚ್ಛ್ವಾಸ ನಿಶ್ವಾಸ ಎಂತದ್ದಿಲ್ಲ. ನನಗೆ ವಿಶ್ವಾಸ ಬರಲಿಲ್ಲ. ಜೊತೆಗೆ ಹೀಗೆ ಕಿವಿಗೊಟ್ಟು ನೋಡಿದೆ, ಇಲ್ಲ, ಶಬ್ದ ಇಲ್ಲ. ಯಾಕೆ? ಎಂತದ್ದು ಮತ್ತೊಮ್ಮೆ ಕಣ್ಣರಳಿಸಿ ನೋಡ್ತೇನೆ. ಅಮ್ಮ ಎಷ್ಟು ತನ್ನಾಗೆ ಹೊರಗಾಕಿ ನಿಮ್ಮ ಗಂಡ ಪ್ರಾಣ ಬಿಟ್ಟು ಬತ್ತ. ಪತಿಯ ನೀ ಮಾಡಿದೆಯ ಈ ಪರಿಯ ಜತೆಯ ಅಗಮನೆ ಚಿತಿಯೋಳು ನಿನ್ನ ಬಿಟ್ಟು ಬಾಳುವೆಯೆಂದು ಚಿತಿಯೋಳು
ಕಠೋರವಾದಂತಹ ಮಾತುಗಳನ್ನೇ ಕೇಳಿದೆ ನಾನು. ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗುಮಗುವಿನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಬೀಳುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವಿನ್ನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು ಯಾರು? ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬಳಸದಿದ್ದರೆ ಸುತ್ತಿಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರು ಯಾರು ಎನ್ನುವ ಹಾಗೆ ನಾನು ಯಾಕೆ ಚಿಂತೆಯನ್ನು ಮಾಡಬೇಕು? ನನ್ನ ಉದರದಲ್ಲಿ ಹುಟ್ಟಿರುವಂತಹ ಮಗ ಮಹಿಷನಿದ್ದಾನೆ, ಅವನೇ ಸಾಕು, ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರಿಹಿ ನಿಮಗೊಂದು ಗತಿಯನ್ನ ಕಾಣಿಸ್ತೇನೆ, ಗತಿಯನ್ನ ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೆಯುತ್ತೇನೆ, ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ನಿನ್ನ ಆಶೀರ್ವಾದವನ್ನು ಪಡೆದು ರಾಜಾಂಗಣದ ರಾಜಾಸ್ಥಾನದಲ್ಲಿ ವೀರ ಯೋಧರೊಂದಿಗೆ ಯುದ್ಧ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಿದ್ದೆಯಮ್ಮ. ಆ ಕಾಲಕ್ಕೆ ನಿನ್ನ ಕರುಳಿನ ಕರ ನನ್ನ ಕರ್ಣಗಳಿಗೆ ಅಪ್ಪಳಿಸಿತು ತಾಯೇ. ಕರೆದೆಯ ತಾಯಿ, ಕರೆದೆಯ ಅಮ್ಮ, ನಿನ್ನ ಕರೆಯನ್ನು ವಾಲಿಸಿ ಓಡೋಡಿಕೊಂಡು ರಾಜಾವಳಿಯನ್ನು ಸೇರಿದವನಿದ್ದೇನಮ್ಮ. ಅಮ್ಮ ಅಮ್ಮ ಏನಪ್ಪ ಏನು ತಾಯಿ, ಯಾವತ್ತು ನಾನು ಬರುತ್ತಿರುವಂತಹ ವೇಳೆಗೆ ಎತ್ತಿ ಮುದ್ದಾಡಿಸಿ ಬಿತ್ತಬೇಕಂತ ನಾವು ನಿನ್ನನ್ನು ನೋಡುವಾಗ ಆಶ್ಚರ್ಯವೇ ಗೋಚರವಾಗುತ್ತಿದೆಯಮ್ಮ. ನೆತ್ತಿಯಲ್ಲಿ ಹಣೆಯಲ್ಲಿ ಶೋಭಿಸಬೇಕಾದಂತಹ ಸಿಂಧೂರ ಮಾಸಿ ಹೋಗಿದೆ, ಕೈಯಲ್ಲಿರಬೇಕಾದಂತಹ ಭಾಗಗಳೆಲ್ಲವೂ ಪುಡಿಪುಡಿಯಾಗಿರಲು ಸೇರಿವೆ. ದೇಶ ರಾಶಿಯನ್ನು ಬಿಕ್ಕಿ ಹಾಕಿದ್ದೀಯೋ, ವಸ್ತ್ರಾಭರಣಗಳ ವಸ್ತವಸ್ತ ಏನು ಏನು ತಾಯೇ ಕಷ್ಟ ಬಂದ ಮಗನೇ. ಲೋಕ ಮುಖದಲ್ಲಿ ಶೋಣಿತದ ಹೆಸರನ್ನು ಕೆಡಿಸರ ವಿರೋಧ ಪಕ್ಷದವರು ತಲೆ ಹಾಕಿ ಮಲಗುವುದಿಲ್ಲ. ಹಾಗಿರುವಾಗ ನಿನ್ನ ಪಾಲಿಗೆ ಕಷ್ಟವನ್ನು ಒದಗಿಸಿಕೊಳ್ಳುವಂತಹ ಆ ಸಾಮರ್ಥ್ಯ ಯಾರಿಗಿದೆ ಹೇಳು? ಒಂದು ವೇಳೆ ನಮ್ಮನ್ನು ಕೆಣಕುವಂತಹ ಸಾಮರ್ಥ್ಯ ಇದೇ ಹೌದು ಅಂತ ಇದ್ರೆ ನಮ್ಮ ಕುಲವೈರಿ ಆಗಿರುವಂತಹ ಹರಿ ಅವನಿಂದ ಕಷ್ಟ ಬಂತೆ. ಮತ್ತೊಬ್ಬ ಇದ್ದಾನೆ ಸೃಷ್ಟಿಕರ್ತನಾದಂತಹ ಬ್ರಹ್ಮ, ಅವನಿಂದ ಕಷ್ಟ ಬಂತೆ. ತಾಯಂತೆ ಆರಾಧ್ಯ ಮೂರ್ತಿಯಾದಂತಹ ಶಂಕರ, ಅವನಿಂದ ಕಷ್ಟ ಬಂತೆ. ಅಮ್ಮ ಏನೇ ಇರಲಿ ಹೇಗೆ ಇರಲಿ ಬಂದಂತಹ ದೂರವನ್ನು ನನ್ನಲ್ಲಿ ವಿಸ್ತಾರವಾಗಿ ವಿಸ್ತರಿಸಬೇಕು. ಯಾಕೆ ಪುರಧೀರನಾದಂತಹ ಮದಮಹಿಷನಾಗಿರುವಾಗ ನೀನು ಈ ರೀತಿಯಲ್ಲಿ ಒಬ್ಬನ ಹೊರಗುವುದು ಯೋಗ್ಯವಲ್ಲ. ವಿಷಯವನ್ನು ವಿಸ್ತರಿಸುತ್ತಾನೆ. ವಿಸ್ತರಿಸಿ ಏನು ಹೇಳಲಿ ಮುದ್ದು ಕಂದ ಕಂದ
ಏನಾಯ್ತಮ್ಮ? ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ಗುತ್ತಿಗೆಯಲ್ಲ ಮಗನಿ. ತಿಳಿದಿರುವ ವಿಷಯ ಹೌದು ದಯೆ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಠರವನ್ನ ಏರಿ ಕುಳಿತರಂತೆ ಮಗನಿ. ಸಂತೋಷದ ವಿಚಾರವೇ ತಾಯಿ. 3 ಲೋಕದಲ್ಲಿ ಶ್ರೇಷ್ಠವಾದಂತಹ ಲೋಕವನ್ನು ನಮ್ಮಯ್ಯ ವಶ ಮಾಡಿಕೊಂಡಿದ್ದಾನೆ. 3 ಲೋಕಕ್ಕೆ ರಾಜ. ಹಾಗಿರುವಾಗ ನೀನು 3 ಲೋಕಕ್ಕೂ ರಾಣಿ ಹೌದಮ್ಮ. ಹಾಗಿರುವಾಗ ಈ ವಿಷಯವನ್ನು ಕೇಳಿ ಸಂತೋಷ ಪಡಬೇಕಿತ್ತು. ನೀನು ಯಾಕಮ್ಮ ಅನ್ನುತ್ತಿರುವೆ? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದಲೇ ವಂಚಿತರಾದವರು ಮಗನಿ. ಹೇಗೆ, ಯಾರಿಂದ, ಯಾವ ರೀತಿಯಲ್ಲಿ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದರು. ಎಂತಹ ಮಾತುಗಳನ್ನು ಆಡುತ್ತಿರುವೆ ತಾಯೇ. ಇದು ನಿಜವೇ? ಸತ್ಯದ ವಿಷಯ. ಇದನ್ನು ನಂಬುವುದಕ್ಕೆ ಸಾಧ್ಯವೇ? ಅಮ್ಮ, ತಂದೆಯನ್ನು ಕಳೆದುಕೊಂಡವರಿಲ್ಲ. ನಾನು ಅನಾಥನಾದೇನೆ ಅಮ್ಮ. ನಾವು ತಪ್ಪಲಿಗರೆ. ತಂದೆಯೊಂದಿಗೆ ತಿರುಗಾಟ ಮಾಡಬೇಕು, ಅವರ ಅನುಭವಗಳನ್ನು ಅನುಭವಿಸಿಕೊಳ್ಳಬೇಕು ಎಂಬಂತಹ ಮಹದಾಕಾಂಕ್ಷೆಯನ್ನು ಇಟ್ಟುಕೊಂಡವನಮ್ಮ ನಾನು. ಎಲ್ಲ ಎಲ್ಲದ ನಸಿನಾಗಿ ತನ್ನದಾದಂತಹ ಭುಜಬಲದಿಂದ ಆ ನಾಕವನ್ನು ಗೆದ್ದರೂ ಕೂಡ ನನ್ನ ತಂದೆಗೆ ನಾನು ಲೆಕ್ಕಿಸವನ್ನಲ್ಲಮ್ಮ ತಾಯೇ. ತಂದೆಯನ್ನು ಕೊಂದಂತಹ ಸೇಡನ್ನು ಸೇಡಿನ ಮೂಲಕ ತೀರಿಸಿಕೊಳ್ಳಬೇಕು. ಮಗನಾದಂತಹ ನನ್ನ ಆದ್ಯ ಕರ್ತವ್ಯ ಯಾವುದು. ಹಾಗಿರುವಾಗ ಅಮ್ಮ, ನೀನು ಇನ್ನು ಈ ರೀತಿಯಲ್ಲಿ ಸಿದ್ಧ ಮಾಡುವುದಲ್ಲ. ನೀನಿನ್ನು ಕೂಗಬಾರದಮ್ಮ. ನಿನ್ನ ಕಣ್ಣಿನಲ್ಲಿ ಕಣ್ಪಡಿಗಳು ಇಳಿಯಕೂಡದು. ಯಾಕೆ? ಮಗ ಮಹಿಷ ಇದ್ದಾನೆ. ನಿನಗೆ ಆವರಿಸಿರುವಂತಹ ದುಃಖಕ್ಕೆ ಪರಿಹಾರ ಮಾರ್ಗವನ್ನು ನಾನು ಕಂಡುಕೊಳ್ಳುತ್ತೇನೆ. ಹೀಗೆ ನನ್ನ ತಂದೆಯನ್ನು ಕೊಂದಂತಹ ಆ ದೇವತೆಗಳನ್ನು ಹೀಗೆ ಬಾಕಂದ. ಏನು ಅವರು ಯಾರು ಕೂಡ ನಿನ್ನನ್ನು ನೋಡಿ ಹೆದರುವುದಿಲ್ಲ ಇವತ್ತು? ಯಾಕೆ? ಅವರೆಲ್ಲರೂ ರಾಕ್ಷಸರು. ನೋಡುವಾಗಲೇ ಗೊತ್ತಾಗುದಿಲ್ಲ ನಿನಗೆ? ನಮ್ಮ ಪಕ್ಷದವರೆಲ್ಲರೂ. ಹೀಗೆ ಬಾ. ಆ ದೇವತೆಗಳೆಂಬಂತಹ ನೆಲೆಯಲ್ಲಿ ಸಿಟ್ಟೆಂಬುದು ಆವರಿಸಿಕೊಂಡಿರುವ ಕಾರಣ ಏನು ಅರ್ಥವಾಗಿಲ್ಲ.
ಮನದಿಯ ಋಷಭನಾಂತು ನುಡಿದಳು ಮನದಿಯ ಋಷಭನಾಂತು ನುಡಿದಳು ಏನಮ್ಮ ಅನಿನ ಜರಗಲದು ಸಮರದಿ ನಿನಗೆ ಘನವಲ್ಲ ತಂದೆಯಾಗಮ್ಮ ನೀನು ತಡೆಯುವ ಅನಿನ ಜರಗಲಬಹುದು ಸಮರದಿ ನಿನಗೆ ಘನವಲ್ಲ ಮತ್ತೆ ಯಾಕೆ ನೀವು ನಡೆಯುತ್ತಾ ಇರುವೆ ತಾಯಿ ವನಜನಾಭನ ಬರುವ ಕೃತಕದಿ ಅಂದ್ರೆ ಅನವರತ ಸುಮನತರ ಪಕ್ಷದಿ ಅದಕ್ಕೆ ನಾನೇನು ಮಾಡಬೇಕಮ್ಮ ನಿನಗೆ ಬೇಡುವೆನಿದಕ್ಕೆ ವಿಧಿಯಲ್ಲಿ ಪಡೆದು ವರಗಳ ವನಜನಾಭನು ಬರುವ ಕೃತಕದಿ ಅನವರತ ಸುಮನತರ ಪಕ್ಷದಿ ನಿನಗೆ ಬೇಡುವೆನಿದಕ್ಕೆ ವಿಧಿಯಲ್ಲಿ ಪಡೆದು ವರಗಳ ಕಂದ ಮಗನೇ ಒಬ್ಬರನ್ನು ಬಿಡುವುದಿಲ್ಲ ಮಗನೇ, ಏನಮ್ಮ ಯಾಕೆ ನಡೆಯುತ್ತಾ ಇರುವೆ ನಿನ್ನ ಮಾತುಗಳನ್ನು ಕೇಳುವಂತಹ ಕಾಲದಲ್ಲಿ ಸಂತೋಷವೇ ನನಗಾಗುತ್ತಾ ಇದೆ. ನಿನಗೆ ಸಂತೋಷವಾದರೆ ಮತ್ತೆ ಯಾಕಮ್ಮ ನೀನು ನಡೆಯುತ್ತಾ ಇರುವೆ ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನ ಆಲಿಸುವಂತಹ ಈ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಇಳಿಯ ಕೂಡದು ಆ ರೀತಿಯಲ್ಲಿ ನಾನು ಮಾತಾಡಿದ್ದೇನೆ ಖಂಡಿತವಾಗಿ ಇಲ್ಲ. ಆದರೂ ಕೂಡ ಏನಮ್ಮ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಯಾವ ಮಾತು ತಾರೆ ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ. ಯಾಕಾಗಿ ಆ ಮಾತನ್ನು ಇಲ್ಲಿ ಹೇಳಿದೆ? ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಬ್ಬ ಹಬ್ಬಿಸುತ್ತಾ ಇದ್ದಾರೆ ಸುರರು. ಸಿಟ್ಟೆಂಬುದು ಲಕ್ಕದಿಂದ ಶಿಖರವರೆಗೆ ಇರುತ್ತಿದ್ದಾರೆ. ನಿಜವಾಗ್ಲೂ ನೀನು ನನ್ನ ಮಗನೇ ಕಂದ. ಇವಾಗ ಅರ್ಥ ಆಯ್ತು ನನಗೆ ನಿನ್ನ ಶಕ್ತಿ ಸಾಮರ್ಥ್ಯ ಎನ್ನುವುದನ್ನು ಬಿಡಕೂಡದು. ನೀನು ಯಾಕೆ ಈ ಮಾತನ್ನು ಹೇಳಿದೆ? ಯಾಕಮ್ಮ? ಕಪಟತನದ ಮುಖೇನವಾಗಿ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಕಾಯ್ತಾ ಇದ್ದಾರೆ. ಅವರ ಕಪಟದ ಬಲೆಗಳಿಗೆ ನಾವು ಸಿಲುಕಿಕೊಳ್ಳಕೂಡದು. ನಿಜ ತಾಯಿ. ಅದಕ್ಕೆ ಬೇಕಾಗಿ ಏನು ಮಾಡ್ಬೇಕಮ್ಮ? ಈ ಕೂಡಲೇ ಕಾನನವನ್ನೇ ಹೋಗಿ ಸೇರಿಕೋ. ನಿನಗೇನು ನಾನು ಬಲವಾದೆ ತಾಯಿ? ಹಾಗೆಲ್ಲ ಮಗನೇ. ಮತ್ತೆ ನೀನು ಕಾಡನ್ನು ಸೇರುವುದಕ್ಕೆ ಹೇಳ್ತಾ ಇದ್ದೀನಿ. ಶಾಶ್ವತವಾಗಿ ನಿನ್ನನ್ನು ಪುರದಿಂದ ತೊಲಗು ಎನ್ನುವ ಹಾಗೆ ಹೇಳುವುದಕ್ಕೆ ಹೊರಡುವವಳು ನಿನ್ನ ಮಾತು ಎನ್ನುವ ಹಾಗೆ ಭಾವಿಸಿಕೊಂಡೆಯ? ಖಂಡಿತವಾಗಿ ಹಾಗಲ್ಲ. ನಾನಿಂದು ಕೊಡುವಂತಹ ಕರ್ತವ್ಯವನ್ನ ಸಂಪೂರ್ಣಗೊಳಿಸಿಕೊಂಡು ಪುನರಪ್ಪಿ ಪುರವನ್ನ ಪ್ರವೇಶ ಮಾಡಬೇಕೆನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಕಾನನಾಂತರವನ್ನ ಹೋಗಿ ಸೇರಿಕೊಳ್ಳಬೇಕು. ಕನಕಗರ್ಭನ ಕುರಿತಾಗಿ ತಪವನ್ನು ಆಚರಿಸಬೇಕು. ಒಲಿದಂತಹ ಬ್ರಹ್ಮನಲ್ಲಿ ಬೇಕು ಬೇಕಾದಂತಹ ವರಗಳನ್ನು ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಮಗನೇ, ಹೋಗಿ ಬರುವೆಯ? ತಾಯೇ, ಜೀವನದಲ್ಲಿ ಅತಿ ಯಾವುದಂತಹ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಇದ್ರೆ ತಾಯಿ ಆಶೀರ್ವಾದ ಬೇಕು. ನಿನ್ನದಾದಂತಹ ಮನದಾಸೆಯನ್ನು ನೆರವೇರಿಸಿ ನಾನು ಕೊಡುತ್ತೇನೆ. ಅದಕ್ಕಾಗಿ ಆಶೀರ್ವದಿಸುತ್ತಾನೆ. ನನ್ನ ಆಶೀರ್ವಾದ ಎನ್ನುವುದು ಸದಾ ಕಾಲ ನಿನಗೆ ಶ್ರೀರಕ್ಷೆಯ ಹಾಗೆ ನಿನ್ನ ಬೆನ್ನ ಹಿಂದೆಯೇ ಇದೆ ಮಗನೇ. ಆದರೂ ಕೂಡ ಏನಮ್ಮ ಕಾನನವನ್ನು ಸೇರಿಕೊಳ್ಳುವ ಕಾಲದಲ್ಲಿ ನಿನ್ನ ಈ ಕಾಯವನ್ನ ರಕ್ಷಿಸಿಕೊಳ್ಳುವುದಕ್ಕೊಂದು ಕಠೋರಿ ಅವಶ್ಯಕತೆ ಇದೆ. ಹೌದೇ? ಅದನ್ನು ಈ ಮಾತಿ ಕೊಡ್ತೇನೆ ಮಗನೇ. ನೋಡುವ ತಾಯಿ. ಕಂದ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ನಿನಗಿದೆ. ತೆಗೆದುಕೋ ಮಗನಿ. ಸ್ವೀಕರಿಸಿಕೊಂಡಿದ್ದೇನೆ ತಾಯಿ. ಶುಭವಾಗಲಿ ಕಂದ. ಹೋಗಿ ಬಾ ಕುಮಾರ. ಮದಿಗೆ
ಅಯ್ಯೋ ನಿಜೆಯಿಂದ ಹೊರತು ಅಣ್ಣನಿಂದ ನಿನಗೆ ಋಣವಿಲ್ಲ. ಓಯ್, ಅಂತಹ ಒಂದು ಶಕ್ತಿ ಈ ಪ್ರಪಂಚದಲ್ಲಿ ಬರುವುದಕ್ಕಿದೆ ಹೇಳಿ. ಹಾಗಿರುವಾಗ ಅಮರತ್ವವೆಂಬುದು ನನ್ನ ಪಾಲಿಗೆ ಭದ್ರವಾಗಿದೆ. ವಿಷಯವನ್ನು ತಾಯಿಯಲ್ಲಿ ವಿಸ್ತರಿಸಿದಂತಹ ಕಾಲಕ್ಕೆ ಸಂತೋಷಗೊಂಡಂತಹ ತಾಯಿ ಶೋಣಿತದ ಪಟ್ಟವನ್ನು ನನಗೆ ನೀಡಿದ್ರು. ನೀಡಿದಂತಹ ಕಾಲದಲ್ಲಿ ಬಂದ್ರಲ್ಲ ಶಂಕದುರ್ಗಾದಿಗಳಂತೆ, ಮೊದಲು ಶೋಣಿತವನ್ನು ಆಳುತ್ತಿದ್ದವರಂತೆ, ಅವರು ದೇವಲೋಕವನ್ನು ಸ್ವಾಧೀನ ಮಾಡುವುದಕ್ಕೆ ಹೋಗಿ ಮೋಸಕ್ಕೆ ಒಳಗಾಗಿದ್ದಾರೆ. ತಂದೆಯ ಸೇಡನ್ನು ತೀರಿಸುವುದಕ್ಕೆ ಹಾತುರದಿಂದ ಕಾಯುತ್ತಿದ್ದವನು ನಾನು. ಅವರನ್ನು ಸೇರಿಸಿ ನಾಕವನ್ನು ಯಾರುತ್ತಾರೆ. ಈ ನಾಗಲೋಕಕ್ಕೆ ದಾಳಿಯನ್ನು ಮಾಡುವುದಿದೆಯನ್ನು ಹೊಸತಲ್ಲ. ಈ ಕಾಲದಲ್ಲಿ ದುರ್ಬಲವಾದಂತ ಮಹಿಷಾಸುರನು ನಾಗಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಕಳ್ಳನನ್ನು ಎದುರಿಸುವುದಕ್ಕೆ ಬೇಕಾಗಿ ಅಷ್ಟದಿಕ್ಪಾಲಕರನ್ನು ಒಳಗೂಡಿಕೊಂಡು ನಡೆಯುತ್ತಾನೆ ರಣಕ್ಷೇತ್ರಕ್ಕೆ.
ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ನನ್ನ ತಂದೆಯಾದಂತಹ ವಿದ್ಯುನ್ಮಾಲಿಯನ್ನು ಮೋಸದಿಂದ ಕೊಂದಂತಹದವ ನೀನು. ಸೇಡನ್ನು ಸೇಡಿನ ಮೂಲಕ ತೀರಿಸುವುದಕ್ಕಾಗಿ ಬಂದವನಿದ್ದೇನೆ. ಅವನ ಮಗ ಮಹಿಷನಿದ್ದೇನೆ ನಾನು. ನಾಕವನ್ನು ಸನುಮತದಿಂದ ನನಗೆ ನೀಡಿದೆ ಅಂತಾದರೆ
ದಾಸನಾಗಿ ಕಾಲ ಕಳೆಯುವುದಕ್ಕೆ ಬಿಡುತ್ತೇನೆ. ಧಿಕ್ಕರಿಸುವಂತಹ ಛಲ ಹೌದು ಅಂತಾರೆ. ಶತಾತ್ವರಗಳನ್ನು ಮಾಡಿ ಗುಣಮುಖೇನವಾಗಿ ಮೂರು ಮೂರ್ತಿಗಳ ಅನುಗ್ರಹದಿಂದ ಪ್ರಸಾದ ರೂಪವಾಗಿ ದೊರಕಿದಂತಹ ನಾಕಲೋಕವಿದು. ಅಂತ ಪುಣ್ಯಲೋಕವು ಗಣ್ಯಲೋಕವೂ ಆದಂತಹ ಈ ನಾಕವನ್ನು ದೌಷ್ಟ್ಯದಿಂದ ಪಡೆಯುವುದಕ್ಕೆ ಮುಂದಾದರೆ ನಿನ್ನ ಕಾಲನ್ನು ಕಡಿಯುವೇನು ಪಾಪಿ. ಏನು ನಾನು ನನ್ನ ತಂದೆಗಾದಂತಹ ನ್ಯಾಯವನ್ನು ಕೆಡುವುದಕ್ಕೆ ಬಂದವನಿದ್ದೇನೆ. ನಿನಗೆ ಒಂದು ಅವಕಾಶ ಕೊಟ್ಟಿದೆ, ಹೇಗೆ ಕಾಲನ್ನು ಹಿಡಿದು ಬದುಕು ಎಂಬುದಾಗಿ. ನೀನು ನಿನ್ನ 100 ಯಾಗದ ಕಥೆಯನ್ನು ಹೇಳ್ತಿದ್ದೇನೆ. ನೀನು ಭಕ್ತಿಯಿಂದ ಬರೆದದನ್ನು ಶಕ್ತಿ ಮೂಲಕ ಹೇಗೆ ಮರಳಿ ಮರ್ತ್ಯವ ಸೇರುವೆಲ್ಲ ಭುಜಬಲದ ಸೂರ್ಯ ಏನು ಅಂತ ಇವತ್ತು ತೋರಿಸಿಕೊಟ್ಟಿದ್ದೀರಿ. ಮೆಚ್ಚಬೇಕು. ನಿಮ್ಮ ಮನಸ್ಸಲ್ಲಿ ಎಷ್ಟು ಕೋಪ ಆವರಿಸಿಕೊಂಡಿದೆ ಎಂಬುದಾಗಿ ನಿಮ್ಮ ಹೋರಾಟದಿಂದ ಅರ್ಥ ಆಗಿದೆ ಅಲ್ವಾ? ದೇವೇಂದ್ರ ಸೋತು ಓಡಿದ್ದಾನೆ. ದೇವಪೀಠ ನಮ್ಮ ವಶ. 3 ಲೋಕದಲ್ಲಿ ಇದುವರೆಗೆ ನಡೆಯುತ್ತಿದ್ದಂತಹದ್ದು ಏನು? ಅಲ್ಪ ದರ್ಪಣನ ಯಾರಿಗೆ ಸಲ್ಲುತ್ತಿದ್ದು, ಇನ್ನು ಯಾರಿಗೆ ಸಲ್ಲತಕ್ಕದ್ದು? ಸಕಲವು ಮಹಿಷಾರ್ಪಣವಾಗಬೇಕು. ನಾವು ಆಡಳಿತಕ್ಕೆ ಬಂದ ಮೇಲೆ ನಾವು ಹೇಳಿದಾಗೆ ಕೇಳಬೇಕು. ಎಲ್ಲಾದರೂ ತಪ್ಪಿ ಜತನ ಅದ್ಯಾರು? ಎಂತ ಮಾಡುದಲ್ಲಿ ಅಬ್ಬ ನಿನ್ನ ಸೊಕ್ಕೆ. ಅವ ಕಾಲು ಎತ್ತಿದ್ಯಾಕೆ ಗೊತ್ತಾಯ್ತಾ? ಸೂರ್ಯ ಅಲ್ವಾ? ಭಯದಿಂದ ಹೆದರಿ ಓಡಿದ್ದು. ಇದು ಮುಗಿಯುವ ತನಕ ಇಲ್ಲಿ ಇರ್ಬೇಕು. ಗೊತ್ತಾಯ್ತಲ್ಲ? ಅಲ್ಲಿಂದ ಎದ್ರೆ ಜಾಗ್ರತೆ. ನೀನೆಂತ ಮಾಡುದಲ್ಲಿ? ಚಂದ್ರ, ನಿನಗೂ ಅಷ್ಟೇ. ಮಹಿಷನ ಆಜ್ಞೆಯನ್ನು ಮೀರಿದೆ ಅಂತಾದ್ರೆ ಕಚ್ಚಾಜ್ಞೆಯನ್ನು ಮಾಡುವುದಕ್ಕೆ ಉಂಟು. ಜಾಗ್ರತೆ. ಹೋರಾಟದ ಪರಿಣಾಮ ಅಗತ್ಯ. ಸರದೈ ಕಲಾಭಿಮಾನಿಗಳಿಗೆ ನಮನವನ್ನು ಸಲ್ಲಿಸುತ್ತಾ, ಧಣಿಯ ಯಕ್ಷ ಕಲಾಭಿಮಾನಿಗಳೇ, ಈ ಸುಂದರವಾದಂತಹ ಪುಣ್ಯ ಯಕ್ಷ ಸೇವೆಯ ಸೇವಾಧಾರರಾದಂತಹ ಶ್ರೀಮತಿ ದೇವಿಕಾ ಮತ್ತು ಶ್ರೀ
ಸೌಂದರ್ಯ ರಮೇಶ್ ಹಾಗೂ ಮಕ್ಕಳು ಕುಟುಂಬಸ್ಥರು ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶಿವತಾ ಪಟ್ಲ, ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ, ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಂತ ಕೊಡಲಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ವರಪ್ರದ ಗಣಪತಿ ದೇವರು ಸಕಲ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಶ್ರೀ ಕ್ಷೇತ್ರ ಪಾವಂಜೆಯಲ್ಲಿ ಸೀತಾರಾಮ ಕೋದಂಡರಾಮ ಪಟ್ಟಾಭಿರಾಮ ಎನ್ನುವಂತಹ ಆಖ್ಯಾನವನ್ನು ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಬರುವಂತಹ 28ರಂದು ದೇರಳಕಟ್ಟೆ ಜಂಕ್ಷನ್ ನಲ್ಲಿ ನಮ್ಮದೇ ಮೇಳದಿಂದ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಕೂಡ ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಕಲಾಭಿಮಾನಿಗಳೇ, ಇದೇ 24ರಿಂದ ಮೊದಲುಗೊಂಡು 26ರವರೆಗೆ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಚಂಪಾಷಷ್ಠಿ ಮಹೋತ್ಸವ ಶ್ರೀ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳುವುದಕ್ಕಿದೆ. ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ, ನವೆಂಬರ್ 30ರಂದು ನಮ್ಮದೇ ಮೇಳದ ಹಿರಿಯ ಹೆಮ್ಮೆಯ ಕಲಾವಿದರಾದಂಥ ಕಾಸುಗೋಡು ಸುಬ್ರಾಯ ಹೊಳ್ಳ ಇವರ ಷಷ್ಠಬ್ದಿ ಮಹೋತ್ಸವ ಶ್ರೀ ಕ್ಷೇತ್ರ ಪಾವಂಜೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳುವುದಕ್ಕಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆ ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಎಲ್ಲಿ ಸುರದವಸರು ಕೇಳಿ ಗುರುಡರಿ ಬೈಯಲ್ಲಿ ಮೆರೆಯುತ್ತಿರಲು ಮಾತದಲ್ಲಿ ಪುರುಹೂಪನಾಕ್ಷರ ಹರಿಸಂಗದಿಯ ಗಾನದಲ್ಲಿ ಸುರದ ವೈದ್ಯರು ಮಹಿಷಾಸುರನಲ್ಲಿ ಹೋರಾಟವನ್ನು ಮಾಡಿದಂತಹ ಕಾಲದಿಂದ ನಮಗೆ ಸೋಲವಾಯಿತು. ಅಷ್ಟು ಮಾತ್ರವಲ್ಲ, ಈ ಕಾಲದಲ್ಲಿ ಸುರಲೋಕದಲ್ಲಿರಬೇಕಾದಂತಹ ನಾವೆಲ್ಲರೂ ಗಿರಿಗುವೆ ಕಾಣಗಳಲ್ಲಿ ಅಲೆದಾಡುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಮೂಲವಾಗಿ ಕಾರಣ ಯಾರು? ಬ್ರಹ್ಮದೇವರಲ್ಲವೇ? ಅವರು ಕೊಟ್ಟಂತವರ ಬಲದಿಂದ ಕೊಪ್ಪಿ ಹೊರೆಯುತ್ತಾ ಇದ್ದಾನೆ. ಇದಕ್ಕೆಲ್ಲ ಉತ್ತರವನ್ನು ಬ್ರಹ್ಮದೇವರೇ ಕೊಡಬೇಕು. ಅವರ ಬಳಿ ಯಾಕೆಂದರೆ ನಿನ್ನಿಂದಲೇ ಹೊರಬಲವನ್ನು ಪಡೆಯುವಂತ ಗುರುಗಳಾದಂತ ಮಹಿಷಾಸುರನೆಂಬಂತಹ ದಾನವನು ಲೋಕವನ್ನು ಸ್ವಾಧೀನಪಡಿಸಿಕೊಂಡು ಲೋಕದೆಲ್ಲೆಡೆ ಪಂಚ ಮಹಾಪಾಠಗಳನ್ನು ನಡೆಸ್ತಾ ಇದ್ದಾನೆ. ಗುರುಗಳನ್ನು ನಿಗ್ರಹಿಸುವ ಬಗೆಯನ್ನು ಹಿಡಿತೆಂಬುದಾಗಿ ತಿಳಿಯದೇ ಹೋಗುತ್ತೇವೆ ದೇವ. ಆತನನ್ನು ವಧಿಸಿ ಲೋಕಕ್ಕೆ ಕ್ಷೇಮವನ್ನು ಅನುಗ್ರಹಿಸಬೇಕು ದೇವ. ಹರಿದ
ಸಾಗೋಣ. ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೆ ಮಣಿದ್ವೀಪ ಚಂದ್ರಕಾಂತಾಶ್ರೆಯಲ್ಲಿ ಯೋಚಿಸುತ್ತಿರಲು ನಡೆತಾನು ವೈಕುಂಠದಲ್ಲಿ ಕಾಣದಿರಲು ಕೈಲಾಸಕ್ಕೆ ಹೋಗಿ ನೋಡುವ. ಬಳಿಕ ಕೈಲಾಸ ಕೈತೌತಲ ಪುರ ಹೊರಗಿನೊಳಗಿನ ಕಳವಳಿಸಿ ಬಳಿಕವರು ಏನು ಮಾಡುವ ಭಾವ ತಿರುವಿದ ಹರಿಹರರು ತುಹಿನಾದಿಯೊಳಗಿರುವ ಹದರವರು ಹರಿಹರರೇ ಹರಿಹರನ ಪದಕ್ಕೆ ಸಕಲರು ಎದ್ದೇಳಿ ಮಹಿಷನ ಉಪಟಳದಿಂದ ಈ ಕಾಲದಲ್ಲಿ ದುಃಖರಪ್ತರಾಗಿದ್ದಾರೆ ಇವರುಗಳೆಲ್ಲ. ಅವನ ವಧೆಯಾಗದ ನಿರ್ವಾಹ ಇಲ್ಲ. ಒಂದು ದಾರಿ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸನ್ನು ಹೊರಹಾಕಿದ್ದೇನೆ. ಮಹಿಷ ವಧೆಯಾಗಬೇಕಾಗಿ ಅಂತಸತ್ವವನ್ನು ಹೊರಗಡೆ ಹಿದ್ದೇನೆ. ಅದು ತುದಿಗೆ